ನಂಬಿದೆನು ನಾ ನಿನ್ನ ಗಣಪತಿ ಅಂಬಿಕಾ ಸುತಲವೋ ಎನ್ನ ಸಲವೋ ಗಣಪತಿ ನಂಬಿದೆನು ನಾ ನಿನ್ನ ಗಣಪತಿ ಅಂಬಿಕಾ ದುತ ತಲಭೋ ಎನ್ನ ಚಂಡ ಗಣಪತಿ ವಕ್ರ ತುಂಡನೆ ನಿನ್ನ ನಂಬಿದ ಜನಗೆ ಇಹುದು ಚಂಡ ಗಣಪತಿ ವಕ್ರ ತುಂಡನೆ ನಿನ್ನ ನಂಬಿದ ಜನಗೆ ಇಹುದು ಸುರನರೋ ರಗನಮಿದ ಜರಣು ಕರಿಮುಖನೆ ಮಾಂಬಾಯಿ ಜರಣು ಸುರನರೋ ರಗನಮಿದ ಜರಣು ಕರಿಮುಖನೆ ಮಾಂಬಾಯಿ ಜರಣು ದುರಿತ ದೂರನ ಮೋದು ಜರಣು ಶರಣು ಮೂಜಿಗ ಮಗನ ಪ್ರಿಯ ನಂಬಿದೆನು ನಾ ನಿನ್ನ ಗಣಪತಿ ಕಂಬಿಕಾ ತುತ ಸಲವೋ ನಂಬಿದೆನು ನಾ ನಿನ್ನ ಗಣಪತಿ ಅಂಬಿಕಾ ತುತ ಸಲವೋ ಎಂಬ ಚಂಡ ಗಣಪತಿ ವಕ್ರ ತುಂಡನೆ ನಿನ್ನ ನಂಬಿದೆ ದೇವಾ. ನಮಸ್ಕಾರ. ಶ್ರೀಯುತ ಸರಪಾಡಿ ಅಶೋಕ್ ಶೆಟ್ಟಿ ಅವರು ತೆಂಗುತಿಟ್ಟಿನ ತುಳುತಿಟ್ಟಿನಲ್ಲಿ ಅದರಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡಿದವರು. ಅವರ ಬಗ್ಗೆ ಮತ್ತು ಅವರ ಅನುಭವಗಳ ಬಗ್ಗೆ ಯಕ್ಷಗಾನ ತೆಂಗುತಿಟ್ಟು ಮತ್ತು ತುಳುತಿಟ್ಟಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಎಂಬಂತಹ ಉದ್ದೇಶದಿಂದ ಇಲ್ಲಿ ಸೇರಿಕೊಂಡಿದ್ದೇವೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ಹೇಳಿ ಸರ್. ನೋಡಿ, ನಮ್ಮದು ಬಂಟ್ವಾಳ ತಾಲೂಕಿನ ಈ ಅಜಲಮಗುರಿ ಎನ್ನುವಂಥದ್ದು ತೀರಾ ಒಂದು ಹಳ್ಳಿ ಪ್ರದೇಶ. ಹೌದು ಹೌದು. ಇಲ್ಲಿ ಬೇರೆ ಯಾವುದೇ ನಮ್ಮ ಮನೋರಂಜನೆಗೆ ಅಥವಾ ಕಲೆಗೆ ಸಂಬಂಧಪಟ್ಟಾಗಿ ಬೇರೆ ಯಾವುದಿಲ್ಲ, ಯಕ್ಷಗಾನ ಮಾತ್ರ ಅಲ್ಲಿ ಕೇಳ್ತಾ ಇತ್ತು, ನೋಡ್ತಾ ಇದ್ದೆವು. ಬಾಲ್ಯದಲ್ಲಿ ವಿದ್ಯಾರ್ಥಿ ಮಾಡ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಹತ್ತಿರದ ಸರಪಾಡಿ ಶರಮೇಶ್ವರ ದೇವಸ್ಥಾನ ಆ ವಠಾರದಲ್ಲಿ ಯಕ್ಷಗಾನ ಆಗ್ತಿತ್ತು. ಶಾಲೆಯಿಂದ ನಮಗೊಂದು ಅರ್ಧ ದರದ ಟಿಕೆಟ್ಗಳು ಸಿಗ್ತಾಯಿತ್ತು. ಅವಾಗ ಶಾಲೆಯ ಕುರಿತು ಚೀಟಿ ಇದ್ದರೆ ಒಂದು ಅರ್ಧ ಟಿಕೆಟ್. ಆ ಬಾಲ್ಯದಲ್ಲಿ ಯಕ್ಷಗಾನದ ವೇಷಭೂಷಣ, ಆ ಯಕ್ಷಗಾನ ಕಲಾವಿದರ ಹಾವ ಭಾವ, ಅಲ್ಲಿ ರಂಗದಲ್ಲಿ ಮಾಡುವಂತಹ ಅವರ ಕ್ರಿಯೆಗಳನ್ನೆಲ್ಲ ನೋಡಿ ಆಕರ್ಷಿತನಾಗಿ ಯಕ್ಷಗಾನ ಕ್ಷೇತ್ರ ನನ್ನನ್ನು ಕೂಡ ಸೆಳೆಯಿತು. ಇದು ಹಿನ್ನೆಲೆ ಅಷ್ಟೇ. ನಿಮ್ಮ ಹಿಂದಿನವರು ಯಾರು ಯಕ್ಷಗಾನದಲ್ಲಿ ಇರಲಿಲ್ಲ? ಇಲ್ಲ, ನಮ್ಮ ಪರಂಪರೆಯಲ್ಲಿ ಯಾರಿಲ್ಲ ಯಕ್ಷಗಾನದಲ್ಲಿ ಯಾರು. ನೀವೇ ಮೊದಲು. ಹೌದು. ಯಕ್ಷಗಾನವನ್ನು ವೃತ್ತಿಯಾಗಿ ಆರಿಸದೇ ಇರ್ತಿದ್ರೆ ನೀವು ಬೇರೆ ಯಾವ ಕ್ಷೇತ್ರವನ್ನು ಆರಿಸಿಕೊಳ್ತಿದ್ರಿ? ನಾವು ನೋಡಿ ಕೃಷಿಕ ಕುಟುಂಬದವರು. ಕೃಷಿಕರಿಗೆ ಬೇರೆ ಏನಿದೆ, ಕೃಷಿಯೇ. ಅಂದರೆ ಯಕ್ಷಗಾನ ಅಲ್ಲದೆ ಇರ್ತಿದ್ರೆ ನೀವು ಕೃಷಿ ಮಾಡ್ತಿದ್ರಿ? ನನ್ನ ಅಕ್ಕಂದಿರಿಗೆಲ್ಲ ನಾನು ವಿದ್ಯಾರ್ಜನೆಯನ್ನು ಪೂರೈಸಬೇಕು, ಏನಾದರೂ ವೃತ್ತಿ ಹಿಡಿಬೇಕೆನ್ನುವಂಥ ಒಂದು ಆಸೆ ಇತ್ತು ಅವ್ರಿಗೆ. ನಾನು ಬಾಲ್ಯದಲ್ಲಿ ಇರುವಾಗ ಇಲ್ಲಿ ಹತ್ತಿರದಲ್ಲಿ ಪ್ರೌಢಶಾಲೆ ಯಾವುದಿರಲಿಲ್ಲ. ಒಂದು ಪ್ರೌಢಶಾಲೆ ಹೋಗಬೇಕಿದ್ರೆ ಇಲ್ಲಿಂದ ಒಂದು 10-12 ಕಿಲೋಮೀಟರ್ ದೂರದ ಮಾಣಿಗೆ ಹೋಗಬೇಕಿತ್ತು, ನೇತ್ರಾವತಿ ಹೊಳೆ ದಾಟಿ. ಅದೆಲ್ಲ ಅಸಾಧ್ಯವಾದ ಮಾತು. ಮತ್ತು ಸಕಲೇಶ್ಪುರ ಅಲ್ಲಿ ನನ್ನ ಅಕ್ಕ ಮನೆ ಇತ್ತು, ಅಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿನಿಯನ್ನು ಪೂರೈಸುವಂಥ ಸಂದರ್ಭ ಉಂಟು. ಅದೇ ಹೊತ್ತಿನಲ್ಲಿ ಯಕ್ಷಗಾನ ಕ್ಷೇತ್ರವು ಕೂಡ ನನ್ನನ್ನು ಕೈ ಬೀಸಿ ಕರೆಯಿತು. ಹಾಗಾಗಿ
ಯಕ್ಷಗಾನವೇ ನನ್ನ ಬದುಕಿಗೆ. ಹಾಂ. ಇಲ್ಲದಿದ್ದರೆ ಕೃಷಿ ಬೇರೇನು. ಯಕ್ಷಗಾನದಲ್ಲಿ ನಿಮಗೆ ಅಂದರೆ ಯಕ್ಷಗಾನವನ್ನು ಕಲಿಯುವ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲಿ ಗುರುಗಳಾಗಿ ಮಾರ್ಗದರ್ಶಕರಾಗಿ ಇದ್ದಂಥವ್ರು ಯಾರೆಲ್ಲ? ನಾನು ಮೂಲತಃ ಹಾಂ. ನಾನಿಲ್ಲಿ ನಡುಮಗರು ಎನ್ನುವಂಥ ಒಂದು ಊರಿದೆ. ಹಾಂ. ಇದು ಅಜ್ಜನಮಗರು. ಇಲ್ಲಿಂದೊಂದು 4 ಕಿಲೋಮೀಟರ್ ದೂರದಲ್ಲಿ ನಡುಮಗರು ಎನ್ನುವಂಥ ಒಂದು ಶಾಲೆ. ಹಾಂ. ಅಲ್ಲಿ ಕುಂದಾಪುರದವರೊಬ್ಬರು ಶಿಕ್ಷಕರಾಗಿ ಬಂದಿದ್ದರು, ರಂಗಪ್ಪಯ್ಯ ಅಂತ ಅವ್ರ ಹೆಸರು. ಅವರು ಬಡಗತಿಟ್ಟಿನ ಯಕ್ಷಗಾನ ತಿಳಿದವರು, ಸ್ವಲ್ಪ ತಿಳಿದವರು, ಹವ್ಯಾಸಿ ಕಲಾವಿದರಾಗಿದ್ದರು. ಹಾಂ. ಅವರ ಗೀಳು ಏನಿತ್ತಂದರೆ ಇಲ್ಲಿ ಯಕ್ಷಗಾನ ಒಂದು ಮಕ್ಕಳಿಂದ ಮಾಡಿಸ್ಬೇಕೆನ್ನುವಂಥ ಇಚ್ಛೆ ಇತ್ತು. ಇಲ್ಲಿ ನಮ್ಮದು ತೆಂಕುದಿಟ್ಟು, ಅವರು ಬಡಗುತಿಟ್ಟು ಕಲ್ತದ್ದು. ಹಾಂ. ನೇತ್ರಾವತಿ ಆ ಕಡೆ ಕಡೇಶ್ವಾಲಿ ಅಂತ ಒಂದು ಊರಿದೆ. ಹೌದು ಹೌದು. ಅಲ್ಲೊಬ್ಬರು ಡಿ ಸಂಜೀವ್ ಎನ್ನುವಂಥವ್ರೊಬ್ಬರು ಕಟೀಲ್ ಮೇಳದಲ್ಲಿ ಭಾರಿ ಹಿಂದೆ ಹುಂಡು ವೇಷಧಾರಿ ಅಂತ, ನಾವೆಲ್ಲ ಅವರ ವೇಷ ಅವರು ಮೆರೆಯುವಂಥ ಸಂದರ್ಭ ನಾವು ನೋಡಲಿಲ್ಲ. ಅವ್ರು ನಿವೃತ್ತಿಯಾಗಿ ಮನೆಯಲ್ಲಿದ್ದರು. ಅವರನ್ನು ಕರೆಸಿ ನಮಗೆ ಒಂದು ತರಗತಿಗೆ 50 ಪೈಸೆ ಅಂತ ಕೊಟ್ಟು ಅವರಿಂದ ಪ್ರಾಥಮಿಕ ನಾಟ್ಯಾಭ್ಯಾಸವನ್ನು ಅಲ್ಲಿ ಮಾಡಿದೆ. ಆ ಬಳಿಕ ಹೈಸ್ಕೂಲ್ ವಿದ್ಯಾರ್ಜನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಧರ್ಮಸ್ಥಳ ಪೂಜ್ಯ ಹೆಗ್ಡೆಯವರು ನಡೆಸ್ತಿದ್ದಂಥ ಲಲಿತ ಕಲಾ ಕೇಂದ್ರ ಅದರಲ್ಲಿ ಶಿಷ್ಯನಾಗಿ ಸೇರಿಕೊಂಡೆ. ನಮಗೆ ಯಕ್ಷದ್ರೋಣರಿಂದೇ ಖ್ಯಾತಿ ಪಡೆದ ಹೊಡ್ರೆ ಚಂದ್ರ ಅವರು ಗುರುಗಳಾಗಿ ಸಿಕ್ಕಿದ್ರು. ಅವರ ಮಾರ್ಗದರ್ಶನದಲ್ಲಿ ಆಮೇಲೆ ಕಟೀಲ್ ಮೇಳ, ಹೀಗೆ ಬೇರೆ ಬೇರೆ ಮೇಳಕ್ಕೆ ಹೋಗುವಂಥ ಸಂದರ್ಭ. ಯಕ್ಷಗಾನ ಕ್ಷೇತ್ರವನ್ನು ಹೊಟ್ಟೆಪಾಡಿಗೋಸ್ಕರವೇ ಆಯ್ಕೆ ಮಾಡುವಂತಹ ಈಗಿನ ಯುವಕರಿಗೆ ನಿಮ್ಮ ಸಲಹೆ ಏನು? ಅಂದರೆ ಯಾವ ಒಂದು ಮನೋಧರ್ಮದಿಂದ ಮುಂದುವರಿದರೆ ಯಕ್ಷಗಾನಕ್ಕೂ ಏಳಿಗೆ ಆಗ್ತದೆ, ಅವರಿಗೂ ಏಳಿಗೆ ಆಗ್ತದೆ ಅಂತ ನಿಮ್ಮ ಒಂದು ಅಭಿಪ್ರಾಯ? ಹೊಟ್ಟೆಪಾಡಿಗಾಗಿ ಯಕ್ಷಗಾನವನ್ನು ಅವಲಂಬಿಸುವಂತಹ ಸಂದರ್ಭ ಈ ಹಿಂದೆ ಇತ್ತು. ಅಂದರೆ ಬೇರೆ ಬೇರೆ ವೃತ್ತಿಗಳ ಆಯ್ಕೆ ಇರಲಿಲ್ಲ. ಹೌದು ಹೌದು. ಒಂದ ಮನೆಯಲ್ಲಿ ಕೃಷಿ ಕಾರ್ಯ ಜೊತೆ ಮಾಡಬೇಕು ಅಥವಾ ಕೂಲಿ ಕಾರ್ಮಿಕನಾಗಿ ಹೋಗಬೇಕು. ಯಕ್ಷಗಾನಕ್ಕೆ ಆಕರ್ಷಿಸಲ್ಪಟ್ಟಂಥ ವ್ಯಕ್ತಿ ಮತ್ತೆ ಅದರಿಂದ ಹಿಂತಿರುಗಿ ನೋಡಬಾರ್ದು. ಅದರಲ್ಲಿ ಮುಂದುವರಿಯುವಂತಹ ಯೋಚನೆ ಇದ್ದರೆ ಅದರಲ್ಲೇ ಮುಂದುವರಿಬೇಕು. ಹೊಟ್ಟೆಪಾಡಿಗಾಗಿ ಆ ಕಾಲದಲ್ಲಿ ಸರಿ, ಇಂದಿನ ಜನಜೀವನ ಪರಿಸ್ಥಿತಿ ಎಲ್ಲ ಅದಕ್ಕೆ ಅನುಕೂಲವಾಗಿತ್ತು. ಈಗಿನ ಸ್ಥಿತಿ ಹಾಗಲ್ಲ. ಈಗ ಯಕ್ಷಗಾನದಲ್ಲಿ ಸಿಗುವಂತಹ ಸಂಭಾವನೆ ಈಗಿನ ಸಮಾಜದ ವ್ಯವಹಾರಕ್ಕೆ ಬದುಕುವುದಕ್ಕೆ ಸ್ವಲ್ಪ ಕಷ್ಟದಾಯಕ. ಹಾಗಂತೇಳಿ ಅವಕಾಶಗಳು ಬೇಕಾದಷ್ಟಿದೆ, ಅದರಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಸಂಪಾದನೆ ಮಾಡಬಹುದು. ಆದರೆ ಸಮಾಜದಲ್ಲಿ ನಾನೊಬ್ಬ ಸಮರ್ಥ ವ್ಯಕ್ತಿಯಾಗಿ ಬದುಕಿಗೆ ಒಂದು ನಿಶ್ಚಯವಾದಂತಹ ಆದಾಯ ಇದರಲ್ಲಿ ಸಿಗ್ತದೆ ಎನ್ನುವಂಥ ವಿಶ್ವಾಸದಲ್ಲಿ ಇದರಲ್ಲಿ ತೊಡಗಿಸಿಕೊಳ್ಳುವ ಹಾಗಿಲ್ಲ. ಯಕ್ಷಗಾನದ ಯಾವ ಎಲ್ಲ ಅಂಗಗಳನ್ನು ತಾವು ತಿಳಿದಿದ್ದೀರಿ? ಅಂದರೆ ವೇಷಗಾರಿಕೆ ಇರ್ಬೋದು ಅಥವಾ ಹಿಮ್ಮೇಳದಲ್ಲಿ ಇರ್ಬೋದು, ಯಾವೆಲ್ಲ ಅಂಗಗಳ ಬಗ್ಗೆ ನಿಮಗೆ ಒಂದು ಮಾಹಿತಿ ಇದೆ? ನನಗೆ ನೃತ್ಯದ್ದು ಮಾತ್ರ ಅನುಭವ ಇದೆ. ನೃತ್ಯ ಮಾತ್ರ ನಾನು ಅಧ್ಯಯನ ಮಾಡಿದ್ದೇನೆ. ಬೇರೆ ಸಂದರ್ಭ ಸಿಕ್ಕಿದಾಗ ಆ ತಾಳದ ಪರಿಚಯ ಇದ್ದದನ್ನು ಮದ್ದಳೆಯನ್ನು ಬಾರಿಸಬಲ್ಲೆ ಅಂತ ಹೇಳುವುದಿಲ್ಲ, ಒಂದು ಸಾಂದರ್ಭಿಕವಾಗಿ ಏನೋ ಸುಧಾರಿಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಮದ್ದಳೆಯನ್ನು ಹಿಡಿಬಹುದು. ಬೇರೆ ಅದನ್ನೆಲ್ಲ ಅಧ್ಯಯನ ಮಾಡಲಿಲ್ಲ. ನಾನು ಅಧ್ಯಯನ ಮಾಡಿದ್ದು ಬರೀ ಯಕ್ಷಗಾನ ನೃತ್ಯ ಮಾತ್ರ ಮತ್ತು ವೇಷಗಾರಿಕೆ. ಹೌದು. ಈಗ ನೋಡಿ, ಯಕ್ಷಗಾನ ಎನ್ನುವಂಥದ್ದು ಮೂಲಭೂತವಾಗಿ ಪುರಾಣ ಪ್ರಸಂಗಗಳನ್ನೇ ಆಧರಿಸಿ ಇರುವಂಥದ್ದು. ಮುಂಚೆ ಎಲ್ಲ ಆ ರೀತಿ ಇತ್ತು. ಹೌದು. ಈಗ ಈ ಕಾಲ್ಪನಿಕವಾಗಲಿ ಅಥವಾ ಸಾಮಾಜಿಕವಾಗಲಿ ಅಥವಾ ಐತಿಹಾಸಿಕ ಪ್ರಸಂಗಗಳಾಗಲಿ ಇದು ಯಕ್ಷಗಾನಕ್ಕೆ ಬಂದಿದ್ದರಿಂದ ಅದು ಯಕ್ಷಗಾನವನ್ನು ಬೆಳೆಸುವಲ್ಲಿ ಸಹಾಯಕವಾಯಿತು ಅಂತ ನಿಮಗೆ ಅನ್ನಿಸ್ತದೆ ಅಥವಾ ಅದರಿಂದ ತೊಂದರೆಗಳು ಯಕ್ಷಗಾನಕ್ಕೆ ಆಯಿತು ಅಂತ ನಿಮಗೆ ಅನ್ನಿಸ್ತದೆ? ನಿಮ್ಮ ಅಭಿಪ್ರಾಯ ಏನು ಇದರಲ್ಲಿ? ಯಕ್ಷಗಾನ ಬೆಳೆಯಿತು ಸ್ವಲ್ಪ. ಆ ಕಾರಣದಿಂದಾಗಿ ಯಕ್ಷಗಾನವನ್ನೇ ನೋಡುವಂಥ ಒಂದು ವರ್ಗ ಅಂತ ಇತ್ತು. ಹೌದು. ಅವ್ರು ನೋಡಿಯೇ ನೋಡ್ತಾರೆ. ಹೌದು. ಅಲ್ಲದವರು ಕೂಡ ಇದಕ್ಕೆ ಆಕರ್ಷಿತರಾದರು. ಹೌದು. ಆ ಕಾಲದಲ್ಲಿ ಉದಾಹರಣೆಗೆ ಒಂದು ಸಾಮಾಜಿಕವಾದ ಒಂದು ಕಥೆಯನ್ನು ತಂದಾಗ ಅದಕ್ಕೆ ಏನಾದರೂ ಸ್ವಲ್ಪ ಮಸಾಲೆಗಳನ್ನು ಸೇರಿಸಿ ಜನಾಕರ್ಷಣೆಗೆ ಒಡ್ಡಿದಾಗ ಬೇರೊಂದು ವರ್ಗದ ಜನರು ಅದರ ಹತ್ರ ಬರ್ತಾರೆ. ಯಕ್ಷಗಾನದ ಪರಿಚಯ ಅವರಿಗೆ ಆಯಿತು. ಹೌದು. ಮತ್ತೆ ಅದನ್ನು ಅವರು ಮುಂದುವರಿಸಿಕೊಂಡು ಹೋಗ್ತಾರೆ. ಒಂದು ಸಲ ಬಾಲ್ಯದಲ್ಲೇ ಯಕ್ಷಗಾನಕ್ಕೆ ತಮ್ಮ ಆಸಕ್ತಿ ಬೆಳೆಸಿಕೊಂಡ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಆ ಹವ್ಯಾಸವನ್ನು ಬಿಡುವುದಿಲ್ಲ. ಹೌದಪ್ಪ, ಅದು ಪ್ರೇಕ್ಷಕರ ಸಂಖ್ಯೆ ಹೆಚ್ಚಾಯಿತು. ಹಾಗಾಗಿ ಯಕ್ಷಗಾನದ ಪುರಾಣದ ಗುಣಮಟ್ಟ ಸ್ವಲ್ಪ ಕುಂಠಿತ ಆಗಿದೆ ಆ ಕಾರಣದಿಂದಾಗಿ. ಖಂಡಿತ. ವೇಷಧಾರಿಯಾಗಿ ನಿಮಗೆ ಎದುರಾಗಿರಬಹುದಾದ ಸವಾಲುಗಳು ಅಂದರೆ ಯಾವುದೇ ರೀತಿಯಲ್ಲಿ, ಅಂದರೆ ಸ್ವಲ್ಪ ಕಷ್ಟದಾಯಕ ಪಾತ್ರಗಳಾಗಲಿ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಸವಾಲುಗಳು ಎದುರಾದಂಥದ್ದು ಯಾವುದಾದ್ರೂ ಸಂದರ್ಭಗಳು ಉಂಟಾ? ಬೇಕಾದಷ್ಟಿದೆ. ಒಬ್ಬ ವೃತ್ತಿಪರ ಕಲಾವಿದರಾಗಿ ರಂಗ ಪ್ರವೇಶ ಮಾಡುವುದರಿಂದ ತೊಡಗಿ ಮತ್ತೆ ಅವನ
ವರ್ಷ ಇಡೀ ಪೂರ್ತಿ ಅವನ ತಿರುಗಾಟ ತಿರುಗಾಟದಲ್ಲಿ ಕಲಾವಿದನಾದವನಿಗೆ ಸಾವಿರಾರು ಸಮಸ್ಯೆಗಳು ಎದುರಾಗ್ತದೆ. ನಾವು ಮಾಡುವ ಪಾತ್ರದಿಂದ ತೊಡಗಿ, ರಂಗದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದರಿಂದ ತೊಡಗಿ, ಎಲ್ಲ ರೀತಿಯಲ್ಲೂ ಸಂಕಷ್ಟಗಳು ಎದುರಾಗ್ತವೆ. ಒಂದು ಪಾತ್ರ ಅದು ಸವಾಲಾಗಿರ್ತದೆ ಕಲಾವಿದರಿಗೆ. ಆ ಪಾತ್ರವನ್ನು ನಾನು ಮಾಡ್ತಿರುವ ಸಂದರ್ಭ ಇನ್ನೊಬ್ಬ ಹೇಳ್ತಾರೆ, ನಿಮಗಿಂತ ಹಿರಿಯರು ಇಂಥ ಕಲಾವಿದರು ಹೀಗೆ ಮಾಡ್ತಿದ್ರು, ಹೊಳ ನಾರೇಶ್ವರ ಅದನ್ನು ಹಾಗೆ ಮಾಡ್ತಿದ್ರು, ಪುತ್ತೂರು ನಾರಾಯಣ ಹೆಗಡೆ ಅವರು ಹೀಗೆ ಮಾಡ್ತಿದ್ರು, ಕದ್ರಿ ವಿಷ್ಣುರವರು ಹೀಗೆ ಮಾಡ್ತಿದ್ರು ಎನ್ನುವಂತಹ ಸವಾಲುಗಳನ್ನು ಮುಂದೆ ಒಡ್ಡಿದಾಗ ನಮಗದು ಸವಾಲಾಗಿ ಇತ್ತು. ನಾವು ಅದರಲ್ಲಿ ಎಷ್ಟು ಯಶಸ್ವಿಯಾಗಿ ಆಗಿದ್ದೇವೆ ಅಂತ ಗೊತ್ತಿಲ್ಲ, ಅಂತೂ ಪ್ರಯತ್ನಕ್ಕೆ ಅದೊಂದು ಪೂರಕ ಆಯಿತು ಅಂತ ಸವಾಲುಗಳು. ಹಾಗಾಗಿ ಯಕ್ಷಗಾನ ಕಲಾವಿದನ ಬದುಕಿ ಒಂದು ಸವಾಲು. అక్కడికి తిಳುವಳಿಕೆ ఇచ్చి అక్కడికి ಸಂಸ್ಕಾರ ಇಚ್ಚಿ ಅಕ್ಕಳು ಕಾಡಿನ ಬದುಕಲು ಕಾಡಿಗೆ ಸರಿ ಸತ್ತ ಬಂತ ಕೆಲವು ಊರು ದುಳ್ಳತ್ತ ಅಕ್ಕಲನ್ನು ಊರುದ್ದ ಬೇರೆ ಮತ್ತಳು ಅಂಚಿನ ಮಚ್ಚಾದ ಮೇಲೆ ಒಂದು ಎಂಕುವ ವಿಷೇದವ ಕಾರಣಗಳ ತಪ್ಪು ಕೆಲಸ ಮಲ್ಪಿಜ ಧರ್ಮದ್ರೋಹದ ಕೆಲಸ ಮಲ್ಪಿಜ ತುಳ ಕಾಡಿಕ್ಕೆ ಬಲ್ಲ ಈ ಕಾಡಿನ ಗುರಿಕಾರದಿಲ್ಲ ಆ ಮರಕ್ಕೆಲ್ಲ ಬುರ್ಲಿ ಅಕ್ಕಿ ಎನ್ಕುತ್ತಾರೆ ನೀರು ಮೈಪುಣಿ ದೇವರೇ ಏನು ಉಂಟು ಬಂತಿದ್ದೀರಿ ಈ ಊರಿನ ಗುರಿಕಾಲಾದತ್ತು ನಿಂಚೇರ ತಾತ ಬಂದ್ಬರಿ ಕಾಡಿಗೆ ಒಂಜಿಗೆ ಎಡ್ಡ ಮರ ಇದೆ ಸಾಂತಾನ ಮುತ್ತದ ಆಂಡಿ ನನತ್ತ ಓರಿನ ಹೆಚ್ಚ ಮಣ್ಣೊಂಜಿ 2 ವರ್ಷ ಮರ ಕೊಡಿ ಊರ ಅಳಕ್ಕ ತೂರು ಮಂತ್ರವಾಗಿ ಊರದ ಮಂತ್ರನ ಬಂಡದ ಕಾಡಿ ಕಡ್ಕೊಂಡೆ ಕೆಲವಿಂದ ತಾಜೆ ಪೂರ್ಣ ತೋಟೆ ಮರಗಳು ಕಾಡಿದೆ ಅವು ಮಾರ್ಗದ ಬರೀಕೆ ಮಾತ್ರ ಲೈಟಾಗಿ ಕಾಡಿ ಒಂದಲ್ಲ ಒರೆಗಿಂದ ಎಂಕಲ್ ಹೇಳ್ತಾರೆ ಏನೇ 12 ಮರಡಿ ಮತ್ತು ಉದ್ದೇಶ ಮಾಡ್ಕೋತಿ ಮೋಸ ಮಾಡ್ಕೊಳಕ್ಕೆ ಮರಡಿ ಎಂಕಲ್ ಅಕ್ಕಳಿಗೆ ಜಾಗ ಕೊಟ್ಬೋದಾಯಿ ಅಕ್ಕಳು 3 ಲಕ್ಷ ಬಣ್ಣಕ್ಕೆ ಉಳಿದೇನೆ 5 ಕಾಗಡಿ ಪೊಡಿ ಎಂಕಲ್ ಮಾಡ್ಕೊಳಕ್ಕೆ ಪಟ್ಟಿ ಮಕ್ಕೇರಿ ಕುತ್ತರಿ ಇವರು ಮಾಡ್ತದೆ ಊಟ ಜನತೆಗೆ ಮಾರಾಟ ಮಾರಬೇಕು ಒಂದು ಅದು ಕೊಡ್ತೇನೆ ಕೆಲವು ಎಂಕಲು ಕೇಳುವ ವಿಷಯ ಊರಿನ ಎನ್ನಿವೇರಿ ಒಬ್ಬರು ಕಾಡದಕ್ಕಳಿಗೆ ದಾಳ ಗೊತ್ತು ಚಿಂತಿ
ಎಂಕಲನ್ನು ತುಂಬುಕೊಣಪ್ಪನಗೆ ಗಿರಿಜನೋದ್ಧಾರ ಹೊಸದಾರೆ ಪರಿಶಿಷ್ಟ ಜಾತಿ ಎಂಕೆಲ್ಲ ಉದ್ಧಾರಕ್ಕೂ ಕೆಲವು ಯೋಜನೆಗೆ ಅಕೆಲ್ಲ ಕೆಲಸ ಕಟ್ಟ ಒಳ್ಳೆಯ ಯೋಜನೆ ಎಂಕೆಲ್ಲ ಕುದಾರ ನಿಂಗುಣ ಕುಲೆ ಉದಾರ ಮಾತ್ರ ಎಂಕೆಲ್ಲ ಕೂಡ ಎಂಕೆಲ್ಲ ಕೆಲವು ಯೋಜನೆಗೆ ಕೆಲವೈತು ಭಾಗ್ಯಗೆ ಅನ್ನ ಭಾಗ್ಯಗೆ ನೀರು ಭಾಗ್ಯಗೆ ಬೇರು ಭಾಗ್ಯಗೆ ನಾನು ಮೂಡಿಸಾದ ಮಣ್ಣು ಭಾಗ್ಯ ಮುಂದುವರಿದ್ದೇನೆ ಇದು ಎಂಕೆಲ್ಲ ಕೂಡ ಉದ್ಧಾರ ಮಾಡ್ತಾರಲ್ಲ ಇದು ಒಟ್ಟು ಅಕ್ಕಿಲ ಬಂದಿದ್ದ ನನಗೆ ಕಾರಣ ಇಪ್ಪಡಿ ಬದುಕಿ ಬೆಲ್ಲ ಅಂಚೆ ಬದುಕಡೆ ಯಾನು ನಂಬುದು ನಾರೇನು ಒಳ್ಳೆಯ ಮಾತ್ರ ತುಂಗಪ್ಪೆ ಏರಿ ತುಂಗಪ್ಪವನ್ನ ಮಲ್ಲ ಎತ್ತರ ಗುಡ್ಡರೆಪ್ಪಣ ದೇವರಿ ಈಶ್ವರ ದೇವರಿ ಆರೇನು ತುಂಗಪ್ಪೆಲ್ಲ ಮಾಡ್ಮನೆ ಆರು ಏಕಮುಟ್ಟ ಸರಿ ಉಳ್ಳಲ್ಲ ಬಾಲ ಸಮಸ್ಯೆ ಅನ್ನೋದಕ್ಕೆ ನಂಬಿಕೆ ಅಂತಾದಿ ಎಂಕುಳು ಕಾಡಿನವನು ನಾಡಿನವನು ನೆಮ್ಮದಿನ ಬದುಕೊಂದಿಲ್ಲ ಅಲ್ಲ ದೇವರ ದಯ ಎಂಕಳೆ ಉಂಡುಂದಿ ಆನೆ ಎಲ್ಲಿದೆ ಎಂಕಳಗಳು ಮಸ್ತ್ ಜನ ಉಂಡರು ಮೂರು ಅಕ್ಕಳಗಳು ತಾಂಡೇಲೆ ಕುರಿಕಾರೆ ಎನ್ನ ಮಾತನ್ನು ನೀವು ಕೇಳಿ ಮಧ್ಯಮಾವಡು ಮಸಿಗವಡಿ ಎಂಟ ಬೇಲಾವಳಿ ನಮ್ಮ ದಾದಿನ ಮುಳುಪಣ ಇಲ್ಲಿ ಕೇಳಿ ಬೇರೆ ಎಂಕಲ ಮದುವೆ ಸಂಸಾರ ಉಂಟು ಒತ್ತೆ ಮಗಲೇ ಆಳಿಗೆ ಮೋಕೆನ ಕುದರ್ದಿದ್ದೆ ಮಲ್ಲಿಗೆ ಅಂದೆ ಇಲ್ಲ ಬೋದು ಮಲ್ಲೆಯಲ್ಲಿ ಪ್ರಾಯಬಣ್ಣಗ ಮದುವೆ ಆಗ್ಬಿಚ್ಚ ಎಂಕಲೆಟ್ಟೊಂದು ಪೊಣ್ಣು ಕೊಟ್ಟಾಗ ಬಂಗ ಎಕ್ಕಿಲ್ಲ ಬಂಗ ಎಂಕಲೆಟ್ಟ ಕೂಡ ಬಂಗ ಬಾಕಿದ ಕಲ್ಪೂರ ಪೊಣ್ಣು ಮದುವೆ ನನಗ ಪೊಣ್ಣನ ಕಡೆ ಅಂತ ಕೇಳ್ತೀರ ಎಂಕುಲು ಆನಂದ ತೊಂಡೆ ಕರೆಯದು ಕ್ರಮಾಂಚ ಎಂಕೆಲ್ಲ ಈ ಪೊರ್ತುಕೊಂಡಿ ಒಟ್ಟು ಸಾಮೂಹಿಕ ಮದುವೆ ಮಲ್ಪಡಂತಿನ ಯೋಚನೆ ಏರಿಗಳ ಬತ್ತೇಜಿ ಅವ ಅಂಚಿನ ಕೆಳಗೆ ಮಾತ್ರ ಬರೋಡತ್ತನ್ನ ಮಾತರಿಗೆ ಓಡು ಬರುದು ಎಂಗಳು ಖರ್ಚು ಮಾಡ್ತದೆ ಸತ್ಯ ಮಾಡ್ಬೇ ಎನ್ನ ಮಗಲ್ಲ ಮದುವೆಗೆ ಮಾಡ್ತಾನೆ ಖರ್ಚು ಇತ್ತಲ್ಲ ಸಾಲಡಿಲ್ಲ ಬಟ್ಟಿ ಮಾತ್ರ ಸಂದಾವಣೆ ತೂಕ ಆಯ ತುಂಗಪ್ಪೆ ಉಲ್ಲೇಖ ಯಾಕಂದ್ರೆ ಈಶ್ವರ ಎತ್ತರವಾದ ಪರ್ವತಡಿ ಪುಣಂಜನ ಪರಮೇಶ್ವರ ದೇವರಿ ಉತ್ತುಂಗ ಶಿಖರಡಿ ಪುಣಾರಿ ಆಳಿ ಆ ದೇವರ ಕೈ ಬಿಡಕೊಂಡು ವಿಶ್ವಾಸ ಇನ್ನು ತಂಗಿ ತೀರ್ಮಾನ ಮಾಡ್ತಾರೆ ಆ ಬಳ್ಳಕ್ಕೆ ನನ್ನ ಮಕ್ಕಳನ್ನು ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ ಹೆಜ್ಜೆ ಜವಣೆ ಉದ್ಯೋಗಿಗೆ ಬರೋ ತೊಂದರೆ ಹೆಚ್ಚಿ ಅಲ್ಲ ಕಟ್ಟದಿ ಪುಣ ಹೇಳತ್ತಿ ಹಿಂಗೆ ಖರ್ಚಿದೆ ಹೇಳತ್ತಿ ಎನ್ನ ಮಕ್ಕಳಿಗೆ ನಾವು ಮಾಡಿ ಎಂಕಲ ಸಮಾಧಾನ ನಾನು ಮೆಡಿಕೆ ಎಂದಿ ಎನ್ನ ಮಗಲು ಮಲ್ಲಿಗೆನ ಕಂಡೆ ಮೆಡಿಕೆ ಬಾರಿ ಪೊರುಳ ಜೀವನ ಮಾಡ್ತದ್ದು ಮುಳ್ಪಣ ಅಕ್ಕಲ ಬುಧರ ಕೈ ಕಾಲು ನಾನು ಅಡೆ ಬಂದ್ಬಿಡಿದ್ರು ಅಕ್ಕು ನೀಟೆ ಬರ್ಬಿಡಿದ್ರು ಒಣ ವರ್ತಿಯ ಮಗಲತ್ತ ಇದಕ್ಕಾಗಿ ತೀರ್ಮಾನ ಮಾಡ್ತಿದೆ ಗಜಿಪ್ಪುಗಳ ದಾಲೆಜ್ಜಿ ಮನಸ್ಸುಗಳ ಮಂಡಿಗೆ ತಾತ ತೈಪುಣೆ ನನ್ನ ಅಕ್ಕಳು ಕೊರುವೇರ ಮಂಡದ ಕಾಪುನಂಗೆ ನನಗೆ ವಿಷಯ ನೀನದಿ ರುಚಿತ ಒಣಸೌಡು ತೀರ್ಮಾನ ಮಾಡ್ತದೆ ಕಾಡಿಗೆ ಬೊಬ್ಬುಣಿ ಬೋಂಡೆ ತಾತನ ತಿಕ್ಕಂದಾಣ ಮಾರ್ಚ ಮಾಡ್ತದೆ ಬರುವುದಂಗೆ ಒಣಚಿ ಇರುವ ಪರ ನೀರನ್ನು ತಿಳ್ಕೊಂಡು ತಿನ್ನರಿ ನಿಕ್ಕಲು ನಿಕ್ಕದಾಕೊಳತ್ತ ಎಂಕುಳು ತಿರ್ಪದಾಕೊಳು ಎಂಕಿಲ್ಲ ಬೇಕ ಮೌಲಾಪುಜಿ ಇಲ್ಲ ಎಂಕುಳು ಏರ್ಲಕ್ಕಿಲ್ಲ ಎಂಕಿಲ್ಲ ಇಲ್ಲ ಬೇಕಲ್ಲ ಅಕ್ಕಳಿಂದ ದೇವರಿ ನಿಕ್ಕ ಜಾತಿಗೆ ಸುತ್ತಾದೇವ್ರಿ ಅಕ್ಕಳು ಮಿಕ್ತಿರೆ ಪಡ ಆಯ್ಲಾತಿ ಬೇಗ ಮಿಕ್ತಿರೆ ಪೋಂಡೆ ನಮ್ಮ ಆಡ ಎಂಕಿಲ್ಲ ಉತ್ತಾರ ಮಾಡ್ಕೊಂಡು ಬರ್ಬಿಡಪ್ಪ ಎಂಕುಳು ಆಂಜನಕ್ಕೆ ಇಚ್ಛಾಂಗನ ಕೊಡ್ತು ಮಾತಾಡ್ಬೇಕು ಖಂಡಿತ ಕಟ್ಟಲಿ ಎಂಕುಳು ಇಲ್ಲ ಇಚ್ಛಾಂಗನಿಗೆ ಗೊತ್ತುಂಟು ಮುಖವ ಈತು ಪಕ್ಕದ ಪಟ್ಟಿ ಮತ್ತೊಂದು ಬರ್ಬಡೆಗೆ ನಿಗಳಿಗೆ ಆನೆ ಕೊರಪೆ ಕುದುರೆ ಕೊರಪೆ ಗೊತ್ತು ಉಂಟ ಪಡೆ ಅವು ವಿಷಯ ಕೊಟ್ಬಿಡಿ ಈ ತಾನೆ ಫೋಟೋ ತರೋದು ಬಿಡಲ್ಲ
ವಿಲಾಸಿಗಳು, ಸುಖ ಪಡೆಯುವವರು, ನಾವೆಲ್ಲ ಕಾಮಾಭಿಲಾಷೆಯಿಂದ ಪ್ರವರ್ತಿಸುವವರು, ಏನು ಹೇಳಿ ಅಲ್ಲ ಅಂತ ಹೇಳಿದ್ರೆ ಒಪ್ಪಿಕೊಳ್ತೇವೆ ನಾವು. ಅದಲ್ಲ ವಿಷಯ. ಮತ್ತೆ ನಾವು ಭೂಲೋಕದಿಂದಲೇ ಬಂದವು ಅಂತ ತಿಳ್ಕೊಳ್ಳುವ. ಯಾಕಂದ್ರೆ ದೇವತೆಗಳೆಲ್ಲ ಬಂದದ್ದು ಭೂಲೋಕದಿದ್ರೆ ನಮ್ಮದು ಅಂಥದೇ ಒಂದು ನಿಯಮ ಇರಬಹುದು ಅಂತ ಭಾವಿಸೋಣ. ಯಕ್ಷಲೋಕದಲ್ಲಿ ವಿಹಾರ ಮಾಡಬೇಕಾದವರು ನಾವು, ಗಂಧರ್ವರು ನಾವು. ನಮ್ಮ ಹೆಸರನ್ನೇ ಹೇಳಿಕೊಂಡು ಬದುಕುವಂತ ಒಂದು ವರ್ಗ ಭೂಲೋಕದಲ್ಲಿದೆ. ಗೊತ್ತಾ ನಿಮಗೆ? ಇಲ್ಲ ನೋಡಿ. ಯಾರು? ಅದೇ ಕಲಾವಿದರು. ಕಲಾವಿದರು ಕಲಾವಿದರಿಗೆ ನಮ್ಮ ಹೆಸರು ಹೇಳ್ಕೊಂಡು ಬದುಕುವವರು. ನಮ್ಮ ಹೆಸರು ಆರಂಭದಲ್ಲೇ ಇದೆ. ಅದೇ ಯಕ್ಷ ಕಲಾವಿದರು, ಯಕ್ಷರು. ಅಂದ್ರೆ ನಮ್ಮದೇ ವೃತ್ತಿಯನ್ನು ಮಾಡುತ್ತಾ ಒಳ್ಳೆಯದನ್ನು ಮಾಡಿದ್ರೆ ನಾವು ಅನುಗ್ರಹ ಮಾಡ್ತೇವೆ ನಾವು. ಅವರಿಗೆ ಮತ್ತಷ್ಟು ಮೆರುಗನ್ನು ಕೊಡ್ತೇವೆ. ನಮ್ಮ ಹೆಸರನ್ನು ಹೇಳಿಕೊಂಡು ಏನೇನೋ ಮಾಡಿಕೊಂಡು ದೊಡ್ಡ ಮೇಳ, ಚಿಕ್ಕ ಮೇಳ, ಅಷ್ಟೆಲ್ಲ ಇಲ್ಲ. ಬೇಕಾದಷ್ಟು ಸಂಪಾದನೆ ಮಾಡಿಕೊಂಡರು ನಾನು ನಷ್ಟದಲ್ಲೇ ಇದ್ದೆ ಅಂತ ಹೇಳ್ತಾರೆ. ಅಲ್ಲ, ಅದಾದ್ರೂ ಆಗ್ಬೋದು. ಯಕ್ಷಭಾರತಿ ಕಲಾ ಸಂಘ ಅಂತ ಇಟ್ಕೊಂಡು ತಿರುಗುವವರು ಸರಿ ಪಟೋಳಿ ಮಾಡಿದವರು ಇಟ್ಕೊಂಡಿದ್ದಾರೆ. ಮಾತಿಗೆ ಹೇಳಬಹುದು ಹೊರತು ಯಥಾರ್ಥವಾಗಿ ಅವಲೋಕನ ಮಾಡಿದ್ರೆ ಅದಕ್ಕೆ ಕೈ ಹಾಕಿದಲ್ಲೇ ಗೊತ್ತಾಗುದು ಏನು ಅಂತೇಳಿ. ಅಂದ್ರೆ ನೀನು ಹೇಳಿದ್ದು ಸರಿಯಲ್ಲ ಅಂತ ಹೇಳುವುದು ನಾನು. ಅದನ್ನೇ ನಾನು ಒತ್ತಿ ಹೇಳಿದ್ದು. ಯಾವ ಸಮಸ್ಯೆ ಸಮಸ್ಯೆ ಅದಲ್ಲ. ಬೇಡ. ಇದು ಕಾಲ ಬಿಡುವಂಥದ್ದಲ್ಲ. ಅವರ ಬದುಕಿಗೆ ಪೂರಕರಾಗಿ ನಾವಿದ್ದರು, ನಮ್ಮ ಬಗ್ಗೆ ಅಗಲವಾದಂತಹ ವಿಶ್ವಾಸವನ್ನು ಇರಿಸಿಕೊಂಡರು. ಆ ನಷ್ಟ ಎನ್ನುವಂತ ಪದಪ್ರಯೋಗ ಮಾಡಿದಾಗ ನಮಗೆ ಕಾಣುತ್ತದೆ ಏನು ಅಂತೇಳಿ. ಅವರ ಬದುಕಿನಲ್ಲಿ ನೆಮ್ಮದಿ ಇಲ್ಲದಾಗಿ ಹೋಗ್ಲಿಕ್ಕೆ ಒಮ್ಮೊಮ್ಮೆ ಭಾವಿಸ್ತೇವೆ ನಾವು. ಆದರೂ ಅಂತ ಹೇಳಿದವರೇ ನಮ್ಮದಲ್ಲಿ ಇರುವುದಿಲ್ಲ, ಹೇಳಿಕೊಂಡವರೇ ಬರೀಲಿಲ್ಲ. ಆದರೂ ನಾವು ಅನುಗ್ರಹ ಮಾಡ್ತೇವೆ. ಯಾಕಂದ್ರೆ ಇಷ್ಟ ನಮ್ಮ ಹೆಸರು ಹೇಳ್ತಾನಲ್ಲ, ಎಲ್ಲೋ ಅದಕ್ಕೆ ಕೊರತೆ ಮಾಡಿದ ಹಾಗೆ ಹೇಳ್ತಾನಲ್ಲ. ಪಾಪ ಗಂಧರ್ವರ ಹೆಸರಿಗೆ ಆಟದವರಿಗೆ ಬಿಟ್ಟರೆ ಬೇರೆ ಯಾರಿಗೆ ಅವಕಾಶ ಉಂಟು? ಅಲ್ಲಿ ಅವರಿಗೆ ಮಾತ್ರ ಅಲ್ಲ, ಇನ್ನೂ ಇದ್ದಾರೆ. ಅದು ಲೋಕದ ನುಡಿ. ಹಾಗೆ ಶಾಸ್ತ್ರಗಾರ ಹೇಳಿದ್ರು, ಋಗ್ವೇದದಿಂದ ಸಾಹಿತ್ಯವನ್ನು, ಯಜುರ್ವೇದದಿಂದ ಅಭಿನಯವನ್ನು, ಸಾಮವೇದದಿಂದ ಸಂಗೀತವನ್ನು, ಅಥರ್ವವೇದದಿಂದ ರಸವನ್ನು ಗ್ರಹಿಸಿ ಮಾಡಿದ 5ನೇ ವೇದವೇ ನಾಟ್ಯಶಾಸ್ತ್ರದ ಮೂಲ ಅಂತೇಳಿ. ಗಂಧರ್ವರಾದಂತಹ ನಾವು ಸ್ಫುರದ್ರೂಪಿಯಾದಂತಹ ಹೆಣ್ಣು ಮಗಳನ್ನು ಕಂಡು ಬಂದ್ರೆ ಆಕೆಯನ್ನು ನಾವು ಮೋಹಿಸ್ತೇವೆ, ಆಕೆಯನ್ನು ನಾವು ಆಕರ್ಷಿಸ್ತೇವೆ. ಮತ್ತೆ ನೋಡಿ ಅವರೆಲ್ಲ ಎಲ್ಲೆಲ್ಲ ಹೋಗ್ತಾರೆ ಜ್ಯೋತಿಷಿಗಳ ಬಳಿಗೆ. ಏನು ನನ್ನ ಮಗಳಿಗೆ ಸೌಖ್ಯ ಇಲ್ಲ, ನಾವು ಹೇಳಿದಾಗ ಕೇಳುದಿಲ್ಲ, ಕೊನೆಗೆ ಸಿಗ್ತದೆ. ಇದು ಗಂಧರ್ವರ ಕಾಟ. ಗಂಧರ್ವ ಕನ್ಯೆ ಹಿಡಿದಿದೆ, ಗಂಧರ್ವರು ಹಿಡಿದಿದ್ದಾರೆ. ಗಂಧರ್ವ ಕನ್ಯೆಯನ್ನು ಹಿಡಿದರೆ ಗಂಧರ್ವ ಕನ್ಯೆ ಅಂತ ಹಾಗೆ. ಇಲ್ಲಿ ನಮ್ಮ ಪ್ರಭಾವ ಭೂಲೋಕದಲ್ಲಿ ಅತಿಯಾಗಿದೆ. ಕಾರಣ ಒಂದೇ, ನಾವು ಆರಾಧನೆಯನ್ನು ಒಪ್ಪುವವರು, ಮೆಚ್ಚುವವರು. ಹೌದು, ನಮ್ಮನ್ನು ಮೆಚ್ಚಬೇಕು, ನಮ್ಮನ್ನು ಒಪ್ಪಬೇಕು. ಒಪ್ಪಬೇಕಿದ್ರೆ ನಮ್ಮನ್ನು ಪೂಜೆ ಮಾಡಬೇಕು. ಅದು ಯಾವ ಸ್ವರೂಪಗಳಾಗ್ಬೋದು. ನೀವು ಹೇಳುವಾಗ ನಾಟ್ಯವಿರ್ಬೋದು, ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಸುಸಂಸ್ಕೃತ ಇರ್ಬೋದು. ಎಲ್ಲವನ್ನೂ ನಾವು ಇಚ್ಛಿಸ್ತೇವೆ. ನಮ್ಮ ಇಚ್ಛೆಗೆ ಅನುಗುಣವಾಗಿ ಯಾರು ಪ್ರವರ್ತಿಸ್ತಾರೋ ಅವರಿಗೆ ನಾವು ಅನುಗ್ರಹ ದೃಷ್ಟಿಯಲ್ಲಿ ಬೀಳ್ತೇವೆ. ನಾವು ದೇವರನ್ನು ನಂಬುವವರಲ್ಲ. ದೇವರು ನಾವೇ ದೇವರ ಮೇಲೆ ಇನ್ನೊಬ್ಬರು ದೇವರು ಕಲಾಸಕ್ತರು ಅಂತ ತಿಳಿದವರು ಹೇಳಿದ್ದಾರೆ. ಹೌದಲ್ಲೇ? ದೇವರನ್ನು ತೋರಿಸುವವರು ಕಲಾವಿದರು. ಆದ್ದರಿಂದ ಕಲಾವಿದರು ವಂದ್ಯರು ಹೌದು, ಮಾನ್ಯರು ಹೌದು, ಪೂಜ್ಯರು ಹೌದು. ಆದ್ದರಿಂದಲೇ ಕಲಾವಿದರನ್ನು ಹೆಚ್ಚಾಗಿ ಗೌರವಿಸುತ್ತಲ್ವೇ? ಯಾರನ್ನಂತ ಇದೆ ಸಮಾಜದ ಆಸ್ತಿಯಾಗಿರುವಂತಹ ಒಬ್ಬ ಕಲಾವಿದನನ್ನು ಸಮಾಜ ಗೌರವಿಸಲೇಬೇಕು. ಇಲ್ಲದಿದ್ದರೆ ಸಮಾಜಕ್ಕೆ ಅದೊಂದು ಕಪ್ಪು ಚುಕ್ಕೆ. ಸಮಾಜ ಬಾಹಿರನಾಗಿದ್ದುಕೊಂಡು ಸಮಾಜಕ್ಕೆ ಏನೋ ಕೊಡುಗೆ ಕೊಡದ ಒಬ್ಬ ಕಲಾವಿದರು ಏನೋ ಪೂರ್ವ ಪುಣ್ಯವಶಾತ್ ಹುಟ್ಟಿಕೊಂಡಿರ್ತಾನೆ. ಅವರ ತನ್ನ ಕಲೆಯನ್ನು ಮಾರಾಟ ಮಾಡ್ತಾ ಹೋದಾಗ ಅವನಿಗೆ ಶಿಕ್ಷೆ ಕಾದಿರ್ತದೆ. ಅವನೇನು ಸನ್ಮಾನ ಪೂಜೆ ಮಾಡಬಾರ್ದು, ಮಾಡಿದ್ರೆ ಅದು ಅಪಚಾರವೇ ಆಗ್ತದೆ ಎನ್ನುವುದು ಅಲ್ಲಿ ದೃಷ್ಟಾಂತ ಇದೆ ಎನ್ನುವುದನ್ನು ನಾವು ಲೋಕಕ್ಕೆ ತೋರಿಸಿಕೊಡುವ. ಇಲ್ಲಿ ಸದಾ ಈ ಸಂದರ್ಭವನ್ನು ವಿಚಾರ ನನಗೆ ಉಲ್ಲೇಖ ಮಾಡ್ತೇನೆ. ನಾನು ನನ್ನ
ಇಲ್ಲಿನ ಅಧಿಪತಿ ಕಂಬಿಲ ಮಹಾರಾಜ ಅಂತ ಈಗಾಗಲೇ ಹೇಳಿದ್ದೇನೆ. ನಾನು ಒಬ್ಬನೇ ಮಗ. ಒಬ್ಬ ಮಗನಾದ್ದರಿಂದ ನನಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಇಚ್ಛಾನುಸಾರಾಗಿ ವರ್ತಿಸು. ಆದ್ರೆ ಲೋಕದ ರೂಢಿ ಒಂದೊಂದು, ಒಬ್ಬ ಮಗನಲ್ಲ, ಒಂದು ಬಟ್ಟೆಯಲ್ಲ, ಒಂದು ಕಣ್ಣಲ್ಲ ಅಲ್ವಾ? ಲೋಕದಲ್ಲೂ ನಾವು ಲೋಕದಲ್ಲಿ ಇಲ್ಲ, ನಾವು ಮೇಲ್ಲೋಕದಲ್ಲಿ ಇರೋದು. ಅದು ನಮಗೆ ಸಂಬಂಧ ಇಲ್ಲ. ಸ್ವೇಚ್ಛಾಚಾರಿಯಾಗಿ ಇರುವಂತಹ ನನಗೆ ಸ್ವಾತಂತ್ರ್ಯ ಇದೆ, ಅಪ್ಪ ಕೊಟ್ಟಿದ್ದಾರೆ. ಗಂಧರ್ವ ಲೋಕದಲ್ಲಿ ದಿನಪ್ರತಿ ನೋಡಿದ್ದನ್ನೇ ತಿಂದದ್ದನ್ನೇ ಇದನ್ನೇ ಅನುಭವಿಸ್ತಾ ಇದ್ದೇವೆ ನಾವು. ಹೊಸ ಹೊಸ ನಿತ್ಯ ನೂತನ ನವನವೀನವಾಗುತ್ತಿರುವಂಥದ್ದು ಭೂಲೋಕದಲ್ಲಿ. ನನ್ನ ಆದ್ಯತೆ ಭೂಲೋಕದತ್ತವೇ. ಹೌದು, ಭೂಲೋಕದ ಎಷ್ಟು ಬೇಕಾದಷ್ಟು ಬದಲಾವಣೆಗಳು ಸಿಗ್ತದೆ. ಇಲ್ಲಿ ಇವತ್ತಿದ್ದದ್ದು ಬಿಟ್ಟರೆ ನಾಳೆ ಯಾವುದು ಹೊಸತಿಲ್ಲ, ಅದೇ ನಮಗೆ ಇನ್ನೊಂದು ಅಡ್ಡ ಹೆಸರಿದೆ. ಹುಚ್ಚರು ಅಂತ ನಮ್ಮನ್ನು ಹೇಳ್ತಾರೆ. ಎಂತ ಸ್ಪಷ್ಟ ಚಿತ್ರಣವನ್ನು ಕೊಟ್ಟಿದ್ದಾರೆ. ಯಾರಲ್ಲ ಹೇಳಿ ಹುಚ್ಚರು? ಜಗವೇ ಹುಚ್ಚು, ಪ್ರಪಂಚ ಸರ್ವವು ಹುಚ್ಚುಮಯ. ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚು ಉಂಟು. ಕೆಲವರಿಗೆ ಕೀರ್ತಿಯ ಹುಚ್ಚು ಉಂಟು, ಕೆಲವರಿಗೆ ಧನಕಾಲದ ಸಂಪಾದನೆ ಹುಚ್ಚು ಉಂಟು, ಕೆಲವರಿಗೆ ಸನ್ಮಾನ ಮಾಡಿಸಿಕೊಳ್ಳುವ ಹುಚ್ಚು ಉಂಟು. ಎಂತೆಂಥ ಹುಚ್ಚರು ಬೇಕು ಈ ಸಮಾಜದಲ್ಲಿ. ನಮ್ಮಷ್ಟು ಹುಚ್ಚು ಬೇರೆ ಯಾರಿಗೂ ಇಲ್ಲ. ಒಂದೊಂದೇ ಹುಚ್ಚು, ನಮಗೆ ಎಲ್ಲ ಹುಚ್ಚು. ನಮ್ದು ತಪ್ಪಲ್ಲ. ಆ ಹುಚ್ಚು ಅಂದ್ರೆ ನಮಗೆ ಅತಿಯಾದಂತಹ ಇಚ್ಛೆ, ಆತುರ. ಹುಚ್ಚು ಅನ್ನೋದಕ್ಕೆ ಏನೋ ಬೇರೆ ಬೇರೆ ಅಲ್ಲ, ಅತಿಯಾದ ಆತುರ, ಅತಿ ಪ್ರಮಾಣ ಖಂಡಿತ ಅಲ್ಲ. ಹುಚ್ಚು ಅನ್ನೋದು ಆಸಕ್ತಿಯಿಂದ ನಾವು ತಿಳ್ಕೊಳ್ಳೋ. ನನಗೆ ಹೆಣ್ಣಿನ ಬಗ್ಗೆ ಅತಿಯಾದಂತಹ ಚಪಲ ಅಂದ್ರೆ ನಾವು ಗಂಧರ್ವರಲ್ಲಿ. ಹಾಗಾಗಿ ಇಲ್ಲಿ ನೋಡಿದವರೇ ನಮ್ಮ ದೇವಲೋಕದಲ್ಲಿ ಇದು ಬಿಟ್ಟು ಬೇರೆ ಯಾವುದಿಲ್ಲ. ಊರು ವಿಷಯ ಹೋಗುತ್ತೆ. ಅಲ್ಲಿ ಅಂದ ಚಂದದ ಬೆಳಕು ವಿಜ್ಞಾನದ ಹುಡುಗರಿದ್ರೆ ಸ್ವಲ್ಪ ಮನ ಸಂತೋಷಕ್ಕಾಗಿ, ಮನ ತೃಪ್ತಿಗಾಗಿ ಸ್ವಲ್ಪ ನೋಡುವುದು, ಒಪ್ಪಿದ್ರೆ ಕೂಡುವುದು, ಅತ್ಯಾದ್ರೆ ಆಡುವುದು. ಭೂಲೋಕದ ಹೂತೋಟದಲ್ಲಿ ಕೂತ್ಕೊಂಡು ಯಾರೆಲ್ಲ ಓಡಾಡ್ತಾರೆ, ಸ್ವಲ್ಪ ಆಡುವುದು, ವಿರೋಧ ಬಂದ್ರೆ ಅಲ್ಲಿಂದ ಓಡುವುದು. ಇದೆಲ್ಲ ತೀರ್ಮಾನ ಮಾಡಿಕೊಂಡು ಹೊರಟು ನಿಂತಿದ್ದಾರೆ. ಭೂಲೋಕದ ಯಾವುದೇ ಅಪವಾದಕ್ಕೆ ನಾವು ಸಿಲುಕುವಾಗ ಇದನ್ನು ಇತ್ತು. ನಿನ್ನ ಅಭಿಪ್ರಾಯ ಏನು? ನಾನು ಅದಕ್ಕೆ ತಯಾರಿದ್ದೇನೆ. ನಮ್ಮ ಜೊತೆಯಲ್ಲಿ ನಾನು ಸದಾ ಇರ್ತೇನೆ. ಮತ್ತೆ ಕೇಳಿಕ್ಕೆ ಏನುಂಟು? ನೀನಿದ್ದರೆ ನನಗೆ ಬಲ ಹೆಚ್ಚು. ಹೌದಾ? ನಾವು ಭೂಲೋಕದಲ್ಲಿ
ನಮಸ್ತುಭ್ಯಂ ವರದೇ ಕಾಮ. ಇದು ದೇವಸ್ಥಾನ ಅಲ್ಲ ಪೂಜೆ ಮಾಡಲಿಕ್ಕೆ. ಈ ಜ್ಞಾನಶಕ್ತಿಯ ಸನ್ನಿಧಾನದಲ್ಲಿ ಈ ಜ್ಞಾನಶಕ್ತಿಗೆ ಅಪಚಾರ, ಅವಮಾನ, ಮತಿವಂತರಾದ ನೀವು ಮತಿಗೆಟ್ಟು ವರ್ತಿಸಿದ್ದರಿಂದ ನೀವು ಶಾಶ್ವತ ಹೊಚ್ಚರಾಗಿ ಶರಣಗಿವಮ್ಮ ಶ್ರೀವರ್ಣಮಾತೆಗೆ ಬ್ರಹ್ಮನರದಿ ಶಾರದೆಯೇ ಬ್ರಹ್ಮನರದಿ ಶಾರದೆಯೇ ಬ್ರಹ್ಮದೇವರ ಮಡದಿಯಾದಂತಹ ನೀನು, ನನ್ನ ನಾಲಿಗೆಯಲ್ಲಿ ನೆಲೆನಿಲ್ಲಬೇಕಾದಂತಹ ನೀನು ತಪ್ಪು ವಾಕ್ಯಗಳನ್ನು ಯಾಕೆ ನುಡಿಸಿದೆಮ್ಮ? ನಿನ್ನ ಎಲ್ಲರೂ ಭಕ್ತರಿಗೆ ಭಕ್ತರು ನಿನ್ನ ಭಕ್ತರಿಗೆ ಸಮಾನರಲ್ಲಿ. ಒಬ್ಬ ಮಗು ತಾಯಿಯ ಗಂಗೆಯಲ್ಲಿದ್ದು ತಿಳಿದೋ ತಿಳಿದೆಯೋ ತನ್ನ ಜೊತೆಗೆ ತುಳಿದಾಗ ತಾಯಿಯಾದವಳು ಆ ಮಗುವನ್ನು ಹೊಡೆಯುತ್ತಾಳೆಯೇ ಅಮ್ಮ, ಇದು ಬಾಲಿಶ ಪ್ರಾಯದ ಮಗುವಮ್ಮ. ಯೌವನ ಬಂದಿರಬಹುದು, ಲೋಕ ಜ್ಞಾನದ ಪರಿಚಯ ನನಗಿಲ್ಲಮ್ಮ. ಈ ಸ್ಥಳದಲ್ಲಿ ಹೇಗೆ ವ್ಯವಹರಿಸಬೇಕೆನ್ನುವಂತಹ ಜ್ಞಾನ ಇತ್ತು ಮಾಡಿದ ಕಾರ್ಯವಲ್ಲ. ಅಜ್ಞಾನಿಯಾಗಿ ವರ್ತಿಸಬೇಕಿದ್ದರೆ ಏನು ಕಾರಣಮ್ಮ? ಎಲ್ಲವೂ ನೀನೆ, ಎಲ್ಲಕ್ಕೂ ನೀನು, ಎಲ್ಲರಿಂದಲೂ ನೀನೇ ಆಗಿರುವಾಗ ಅಮ್ಮ ತಿಳಿಯದೆ ಮಾಡಿದಂತಹ ಅಪರಾಧವನ್ನು ಮನ್ನಿಸು. ನೀನು ಕೊಟ್ಟಂತಹ ಶಾಪಕ್ಕೆ ಇಲ್ಲಮ್ಮ ಪರಿಮಾರ್ಗದಿಂದ ದಯಮಾಡಿ ಆ ಶಾಪವನ್ನು ಹಿಂದೆ ಪಡೆಯುವುದರ ಮೂಲಕ ನನ್ನ ವ್ಯಕ್ತಿತ್ವಕ್ಕೆ ಕಳಂಕವಾದ ರೂಪದಲ್ಲಿ ನನ್ನನ್ನು ಉಳಿಸುತ್ತಾಯಿ. ಹೌದಮ್ಮ, ನಮಗೆ ಎಷ್ಟಂತ ಮಾತಾಡೋ ಸಿದ್ಧತೆಯೇ ಜ್ಞಾನಶಕ್ತಿ. ಆ ಜ್ಞಾನಶಕ್ತಿಯನ್ನೇ ನೀನು ಕಂಡುಕೊಳ್ತಾಳಮ್ಮ. ಅದನ್ನು ನಮ್ಮಿಂದ ಕಿತ್ತು ಬಿಸಾಕ್ಬೇಡ. ಜ್ಞಾನಶಕ್ತಿಯನ್ನು ನಿನ್ನಿಂದ ದೂರ ಮಾಡಬಾರದು. ನೀನು ಜ್ಞಾನಶಕ್ತಿಯಿಂದ ದೂರ ಆಗಬೇಕೆನ್ನುವ ಆಸೆ ತಾನೆ? ಇಲ್ಲ ಇಲ್ಲ ಇಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಶಾಶ್ವತವಾಗಿ ಇಲ್ಲಿಯೇ ನೆನೆಯುವಂತ ಒಂದು ಅನುಗ್ರಹವನ್ನು ನನಗೆ ಮಾಡಬಹುದು. ತಕ್ಷಣ ನೀವು ಹುಚ್ಚರಾಗಿ ಅಂತ ನೀನು ಹೇಳ್ತಿದ್ರೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಡುತ್ತಿರಲಿಲ್ಲ. ಆಗ ಯೋಚಿಸಿ
ಗಂಧರ್ವರೇ, ಮಾಡಿದ್ದು ತಪ್ಪಾಯ್ತು ಅಂತ ಕಾಲು ಹಿಡಿದು ಬೇಡಿಕೊಡ್ತಾ ಇದ್ದೀರಾ, ಕಣ್ಣೀರು ಬಿಡಿಸ್ತಾ ಇದ್ದೀರಾ. ಇವಾಗ ನೀವು ಮಾಡಿದ ತಪ್ಪಿನ ಅರಿವು ನಿಮಗಾಗಿದೆ. ಹಾಗೇನೆ ಬಿದ್ದ ಮೇಲೆ ಗೊತ್ತಾಗುವುದು, ಎದ್ದ ಮೇಲೆ ಗೊತ್ತಾಗುತ್ತಲ್ವೇ ಬಿದ್ದದ್ದು, ಸತ್ತ ಮೇಲೆ ಗೊತ್ತಾಗುತ್ತಲ್ವೇ ಒಂದು ನಾವು ಜೀವ ಇದ್ದದ್ದು. ಬೇರೆಯವರು ನಮ್ಮನ್ನು ಬಿಡ್ತಾರಲ್ಲ, ವ್ಯಕ್ತಿಯೋರ್ವ ನಡೆಯುವಾಗ ಎಡವುದು ಸಹಜವೇ. ಆದ್ರೆ ಎಡವುವುದನ್ನೇ ನಡೆಯುವುದಂತ ತಿಳ್ಕೊಂಡ್ರೆ ಅದು ಒಂದು ಮೂರ್ಖತನವಾಗ್ತದೆ. ಇದ್ದ ಸ್ಥಳವನ್ನೇ ಪುನಃ ಆವರಿಸಿ ಮೇಲೆ ಇರುವವನೇ ಬುದ್ಧಿವಂತ. ನಿಮ್ಮಿಂದಲೇ ಶಾಪಗ್ರಸ್ತರಾಗಿದ್ದೇವೆ. ಹೌದು. ನಮಗೆ ಶಾಪಕ್ಕೆ ಕೊಟ್ಟ ಶಾಪವನ್ನು ಅನುಭವಿಸಲೇಬೇಕು. ಶಾಪವನ್ನು ಅನುಭವಿಸಲೇಬೇಕೆನ್ನುವಂತಹ ನಿಮ್ಮ ಇರಾದೆ ಇದ್ರೆ ಅಲ್ಲ ಒಳ್ಳೆ ಅಂತ ಹೇಳಿದ್ರೆ ತಾವದನ್ನು ಒಪ್ಪಿಕೊಳ್ಳುವುದಿಲ್ಲ. ಈ ಸ್ಥಳಕ್ಕೆ ನಾನು ಬರಬೇಕಿದ್ರೆ ನನ್ನ ಸ್ವೇಚ್ಛೆಯಿಂದ ಬಂದದ್ದಲ್ಲ. ಮತ್ತೆ ಅಂತ ಹೇಳಿಕ್ಕೆ ಹೊರಟಿದ್ದು ಗೊತ್ತಾಯ್ತು. ಒಳ್ಳೆ ದುಡಿ ನೀವು ಚೆನ್ನಾಗಿ ನಮ್ಮ ನಿನಗೆ ಬರುವಂತೆ ಪ್ರೇರೇಪಣೆ ಕೊಟ್ಟವಾಗಿಲ್ಲ. ಏನಾದರೂ ನಿನ್ನ ಶಾಪದ ಫಲ ಇದ್ರೆ ನೀವು ಅನುಭವಿಸಿದಪ್ಪ. ನಮ್ಮಿಂದ ಇನ್ನೂ ಅನೇಕ ಘನ ಕಾರ್ಯಗಳಾಗಿವೆ. ಇವನು ಕರೀಬೇಕಂತೇಳಿ ಬರೆಯುವವರೇ ಹಾಗೆ ಬರೆದಿದ್ರೆ ಕಿತ್ತುಬೇಕೆ ನಾನು ಯಾರ ಬರೆಯುವವನ ಆಟ ಇದು. ಬರ್ದಿಯಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಚಂದ ನೋಡ್ತಾರೆ. ಹೊಟ್ಟೆ ಶಾಪವನ್ನು ಅನುಭವಿಸಲೇಬೇಕು. ಎಷ್ಟು ಕಾರ್ಯಗಳ ಕಾಲ ಶಾಪ ವಿಮೋಚನೆ ಮಾಡುವುದು ನಾನೇ ಹೇಳ್ತೇನೆ. ಎಂಟಮ ಶಾಪ ವಿಮೋಚನೆ. ಹೌದು, ನಾನು ನಾಗಾರ್ಜುನ. ಅದು ಶಾಪ. ನೀವು ಹುಚ್ಚರಾಗಿ ಹೋಗಿ ಎನ್ನುವಂತಹ ಶಾಪ. ಹುಚ್ಚರಾಗಿ ಸಮಾಜವೇ ಒಂದು ಸ್ವರೂಪದ ಹುಚ್ಚರಂತೆ ಇದೆ. ಆ ಹುಚ್ಚರ ಮಧ್ಯದಲ್ಲಿ ನಾವು ಯಾವ ಹುಚ್ಚು ವ್ಯಕ್ತಪಡಿಸಬೇಕಪ್ಪ? ಇದು ನಿಮ್ಮ ಸ್ವೇಚ್ಛೆ. ನೀವು ಸ್ವತಃ ಬಳಸಿದ್ದು ಹೊರಡುವಾಗ ಹೇಳಿದ್ದೀರಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹುಚ್ಚು ಅಂತ. ನಾವು ಹೇಳಿಕೆ ವಾಸ್ತು ಪ್ರಕಾರ ಹಾಗೇ ಆಗಲಿ. ನೋಡಿ, ನಾಗಾಭರಣ ಅಂದ್ರೆ ಶಿವನ ಕೊರಳಲ್ಲಿರುವ ನಾಗರ ಹಾವಿನ ವಿಷ ನಿಮ್ಮ ಮೇಲೆ ಯಾವಾಗ ಸೋಕಲ್ಪಡ್ತದೋ ಬೀಳ್ತದೋ ಆವಾಗ ನಿಮ್ಮ ಶಾಪ ವಿಮೋಚನೆ. ಅಮ್ಮ, ಹಾಗಾದ್ರೆ ನಾವು ಇರಬೇಕಾದ ಸ್ಥಳದಲ್ಲಿ ಎಲ್ಲಿ ಹಾವುಗಳು ಹೆಚ್ಚು ಓಡಾಡ್ತಾ ಇದ್ದಾರೆ? ನಾಗರಿಕ ಕ್ಷೇತ್ರದಲ್ಲಿ ಹೆಚ್ಚಾಗಿ ಸಿಗಬಹುದೇ? ಸಿಕ್ಕಿದರಲ್ಲೇ ಉಪಯೋಗ ಆಗ್ತದಲ್ಲ. ಆಯ್ತು.
ಸಂಗೀತದ ಆಲಾಪನೆ, ಉದ್ದ ಉದ್ದ ಪದಗಳು, ಜಾನಪದ ಪದ್ಯಗಳು ಇವೆಲ್ಲ ಯಕ್ಷಗಾನಕ್ಕೆ ಎಷ್ಟು ಒಳ್ಳೆಯದು ಅಥವಾ ಎಷ್ಟು ಕೆಟ್ಟದು? ನಿಮ್ಮ ಅಭಿಪ್ರಾಯ ಏನು? ಒಳ್ಳೆಯದು ಕೆಟ್ಟದು ಎನ್ನುವುದರ ಬಗ್ಗೆ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದನ್ನು ಮೆಚ್ಚುವ ಒಂದು ವರ್ಗವಿದೆ. ಅದು ಹೌದಪ್ಪ, ಅದು ಯಾವಾಗಲೂ ಇರ್ತದೆ. ಹೌದು. ಕೆಟ್ಟದನ್ನು ಒಪ್ಪುವ ಒಂದು ವರ್ಗ ಯಾವಾಗಲೂ ಇದ್ದೇ ಇರ್ತದೆ. ಹೌದು. ಮತ್ತೆ ಅದೆಲ್ಲ ಬದಲಾವಣೆ ನನ್ನ ದೃಷ್ಟಿಯಲ್ಲಿ ಒಳ್ಳೇದು ಅಂತ ಕಾಡ್ತದೆ. ಬರೀ ನಿಂತ ನೀರಾಗಬಾರ್ದು. ಯಕ್ಷಗಾನ ಅಂದರೆ ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ವಿಶಾಲವಾದ ಸಮುದ್ರದ ಹಾಗೆ. ಹೌದು. ಅದರಲ್ಲಿ ಮುಗಿದಷ್ಟು ಉಂಟು ಅಗಿದಷ್ಟು ಉಂಟು ಅಂತ ಹೇಳಿದಾಗೆ ಬೇಕಾದಷ್ಟಿದೆ. ಕೆಲವು ಸಂದರ್ಭ ಏನಾಗ್ತದೆ ಅಂದರೆ ಭಾಗವತರು ಸಭೆಯ ಶಿಳ್ಳೆ ಚಪ್ಪಾಳೆ ತಟ್ಟಿದ್ರು ಅಂತ ಆದರೆ ಅಲ್ಲಿ ಸಂದರ್ಭ ನೋಡಿಕೊಳ್ಳುವುದಿಲ್ಲ. ಹೌದು. ಒಂದು ಅಳುವ ಸನ್ನಿವೇಶದಲ್ಲಿ ಒಂದಷ್ಟು ಉದ್ದ ರಾಗ ಎಳೆದಾಗ ಅಲ್ಲಿ ಅನುಭವಿಸುವಂತಹ ಕಲಾವಿದರಿಗೆ ಮುಜುಗರಾಗ್ತದೆ. ಅದು ಕೂಡ ಅದು ಸಾಂದರ್ಭಿಕವಾಗಿ ಆಲಾಪನೆಯೂ ಬೇಕು, ಸಂಗೀತ ಒಳ್ಳೆಯದು, ಜಾನಪದ ಆಕರ್ಷಣೆ ಒಳ್ಳೆಯದು. ಅದೆಲ್ಲ ಇತಿ ಮಿತಿಯಲ್ಲಿದ್ದರೆ ಎಲ್ಲ ಒಳ್ಳೆಯದೇ, ಕೆಟ್ಟದ್ದು ಖಂಡಿತ ಯಾವುದೂ ಇಲ್ಲ. ಎಲ್ಲ ಮಿತಿಯೊಳಗೆ ಇರಬೇಕು. ಹೌದು ಹೌದು. ರಂಗ ನಿರ್ದೇಶನದ ಜವಾಬ್ದಾರಿಯಲ್ಲಿ ಭಾಗವತನಿಗೆ ಹೆಚ್ಚಿನ ಪಾಲು ಅಥವಾ ಪ್ರಸಂಗ ಕರ್ತನದ್ದು ಹೆಚ್ಚಿನ ಪಾಲು ಅಲ್ಲ ಅಂತಂದರೆ ಕಲಾವಿದನದ್ದು ಪಾಲು ಉಂಟಾ? ಹೇಗೆ ರಂಗ ನಿರ್ದೇಶನದ ಜವಾಬ್ದಾರಿ ಯಾರ್ದು? ಅದು ಅವರವರ ಅರ್ಹತೆಯನ್ನು ಹೊಂದಿಕೊಂಡು ಇರ್ತದೆ. ಸಮರ್ಥ ಭಾಗವತನಾದ್ರೆ ಅವನೇ ರಂಗ ನಿರ್ದೇಶಕ, ಅಷ್ಟು ಗೊತ್ತಿರಬೇಕು ಅವನಿಗೆ. ಹೌದು. ಈಗ ನಿನ್ನೆ ಮೊನ್ನೆ ಏನೋ ಒಂದು ಭಜನೆ ಮಾಡಿಕೊಂಡು ಅದರಲ್ಲಿ ಒಂದು 4 ಜನರು ಮೆಚ್ಚಿದ್ರು ಅಂತ ಹೇಳಿ ಯಕ್ಷಗಾನಕ್ಕೆ ಒಂದು ಭಾಗವತಿ ಮಾಡಿದ ತಕ್ಷಣ ಅವ ನಿರ್ದೇಶಕ ಅಂತ ಹೇಳುವುದಕ್ಕೂ ಸಾಧ್ಯ ಇಲ್ಲ. ಅವನಿಂದ ರಂಗತಂತ್ರ ನಿರ್ವಹಣೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಬೇಕಾದಷ್ಟು ಅನುಭವ ಇದ್ದು ಹಿರಿಯ ಕಲಾವಿದರೊಂದಿಗೆ ಬೆರೆತಂಥ ಒಬ್ಬ ಸಮರ್ಥ ಭಾಗವತನಿದ್ರೆ ಅವನೇ ನಿರ್ದೇಶಕ. ವ್ಯವಸ್ಥಾಪಕ ಏನಂದರೆ ಜನಪ್ರಿಯತೆ ಹೇಗುಂಟು ಅದನ್ನು ನೋಡಿಕೊಳ್ಳುವವು. ಈಗ ಸ್ವಲ್ಪ ಕಡಿಮೆ ಆಯಿತು ವಾಣಿಜ್ಯ, ಈ ಟೆಂಟ್ ಮೇಳ ಎಲ್ಲ, ಬಯಲಾಟದಲ್ಲಿ ಅದೆಲ್ಲ ಗುಣಮಟ್ಟದ ಪ್ರಶ್ನೆ ಬರುವುದಿಲ್ಲ ವ್ಯವಸ್ಥಾಪಕ. ಅವ ದುಡ್ಡು ಹಾಕ್ತಾನೆ, ದುಡ್ಡು ತೆಗಿತಾನೆ. ಹಿಂದೆ ಟೆಂಟಿನ ಮೇಳ ಆದರೆ ವ್ಯವಸ್ಥಾಪಕನಿಗೆ ಸ್ವಲ್ಪ ಜವಾಬ್ದಾರಿ ಇತ್ತು. ನೋಡಿ ಆಟ ಅಲ್ಲಿ ಹೀಗಾಗಿದೆ, ಆ ಪಾತ್ರವನ್ನು ಸ್ವಲ್ಪ ಬದಲಾವಣೆ ಮಾಡಿ ಹೀಗೆ ಮಾಡಿದರೆ ಒಳ್ಳೇದಾದೀತು ಅಂದರೆ ಜನಾಭಿಪ್ರಾಯವನ್ನು ಕೇಳಿಕೊಂಡು ಭಾಗದಲ್ಲಿ ಸಲಹೆ ಕೊಡ್ತಾರೆ. ಹಿಂದೆ ನಡೆದ ಪ್ರದರ್ಶನದ ಒಂದು ವಿಮರ್ಶೆಯನ್ನು ತಿಳ್ಕೊಂಡು ಭಾಗವತರಿಗೆ ಕಲಾವಿದರುಗಳಿಗೆ ಸಲಹೆ ಸೂಚನೆ ಕೊಡುವಂತಹ ಒಂದು ಪರಿಪಾಠ ಇತ್ತು. ಹೌದು ಹೌದು. ಯುವ ಪೀಳಿಗೆ ಇತ್ತೀಚೆಗೆ ಮತ್ತೆ ಯಕ್ಷಗಾನದತ್ತ ಆಕರ್ಷಿಸಲ್ಪಟ್ಟಿದೆ, ಒಂದು ಹೊಸ ದೃಷ್ಟಿಕೋನ, ಒಂದು ಹೊಸ ಆಯಾಮದೊಂದಿಗೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವೇನು ಹೇಳ್ತೀರಿ ಇದಕ್ಕೆ? ಒಳ್ಳೆ ಬೆಳವಣಿಗೆ ಇದು. ನಾನು ಹೇಳುವುದಿದೆ, ಹೊಸ ಕೆಲವರು ಯುವಕರು ಒಂದು ಯಕ್ಷಗಾನದ ಆಸಕ್ತರು ತಾವು ಕಲಿತಂಥ ಅಲ್ಪ ಸ್ವಲ್ಪ ವಿದ್ಯೆಗಳನ್ನು ಎಲ್ಲೋ ಶಾಲೆಯಲ್ಲೋ ಯುವಕ ಮಂಡಲದಲ್ಲೋ ಎಲ್ಲೆಲ್ಲೋ ಸ್ವಲ್ಪ ಹೇಳಿಕೊಡ್ತಾ ಇದ್ದಾರೆ. ನಾನು ಅವರಿಗೆ ಕಿವಿ ಮಾತು ಹೇಳೋದೇನೆಂದರೆ, ನೀವು ಪರಿಪೂರ್ಣ ಕಲಾವಿದರಾಗುವುದಿಲ್ಲ, ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಿಮಗೆ ಪೂರ್ಣತೆ ಸಿಗುವುದಿಲ್ಲ ಅಲ್ಲಿ. ಹೌದು. ಹಾಗಾದರೆ ನೀವು ಒಬ್ಬರು ಸಮರ್ಥ ಪ್ರೇಕ್ಷಕರಾಗ್ತೀರಿ. ಸರಿಯಾದ ಪ್ರೇಕ್ಷಕರೇ ಕಲಾವಿದನಾಗಿ ಬಂದರೆ ಭಾರಿ ಒಳ್ಳೆಯದು. ಯಾಕಂದರೆ ಅವನು ನೋಡಿ ಒಂದು ಗಾದೆ ಮಾತಿದೆ, ಹೊಸ ವೈದ್ಯನಿಗಿಂತ ಹಳೆ ರೋಗಿ ವಾಸಿ ಅಂತ. ಹಾಗೆ ಪ್ರೇಕ್ಷಕರಾಗಿ ನೂರಾರು ಪ್ರದರ್ಶನಗಳನ್ನು ನೋಡಿ ಅದರ ತಪ್ಪು ಒಪ್ಪುಗಳನ್ನು ವಿಮರ್ಶೆ ಮಾಡುವಂಥ ಸಾಮರ್ಥ್ಯ ಪ್ರೇಕ್ಷಕರಿಗೆ ಬಂದಾಗ, ಅವ ಕಲಾವಿದರಾಗಿ ರೂಪುಗೊಂಡಾಗ ಅದು ಯಶಸ್ವಿ. ಹಾಗಾಗಿ ಒಳ್ಳೆಯ ಕಲಾವಿದರಾಗೋದಕ್ಕಿಂತಲೂ ಒಳ್ಳೆಯ ಪ್ರೇಕ್ಷಕರು ಸಿಗ್ತಾರೆ. ಒಳ್ಳೆ ಬೆಳವಣಿಗೆ. ಈ ಯಕ್ಷಗಾನ ಪ್ರದರ್ಶನಗಳಿಗೆ ಯಾವುದೇ ರೀತಿಯ ಪ್ರದರ್ಶನ ಆಗಲಿ, ಯಕ್ಷಗಾನ ಪ್ರದರ್ಶನಗಳು ಅಥವಾ ತಾಳಮದ್ದಲೆ ಪ್ರದರ್ಶನಗಳು, ಇದಕ್ಕೆಲ್ಲ ವಿಮರ್ಶೆ ಬೇಕು ಅಂತ ನಿಮ್ಗೆ ಅನ್ನಿಸ್ತದೆ ಅಥವಾ ಬೇಡ ಅಂತ ಅನ್ನಿಸ್ತದೆ? ಏನು ನಿಮ್ಮ ಅಭಿಪ್ರಾಯ? ವಿಮರ್ಶೆ ಬೇಕು. ವಿಮರ್ಶೆ ಹೇಗಿರ್ಬೇಕಂದ್ರೆ ಅದು ಸ್ಪಷ್ಟವಾಗಿರಬೇಕು. ಅದರಲ್ಲಿ ತಾರತಮ್ಯ ಇರಬಾರ್ದು. ಸರಿ. ವ್ಯಕ್ತಿಗತವಾದಂತಹ ಟೀಕೆಗೆ ಅವಕಾಶ ಇರಬಾರ್ದು. ಒಟ್ಟು ಆ ಕಥಾ ಹಂದರದ ಚೌಕಟ್ಟಿನೊಳಗೆ ಹೋದರೆ ಹೇಗೆ ಉತ್ತಮ ಎನ್ನುವಷ್ಟರಲ್ಲಿ ಮಾತ್ರ ವಿಮರ್ಶೆ ಸರಿ. ವ್ಯಕ್ತಿಗತವಾಗಿ ಅವ ಹೀಗೆ ಮಾತಾಡಿದ್ದು ತಪ್ಪು, ಇವ ಹೀಗೆ ಮಾತಾಡಿದ್ದು ಸರಿ ಎನ್ನುವಂಥ ಆ ವ್ಯಕ್ತಿಗತವಾದ ವಿಮರ್ಶೆಗಿಂತ ಒಟ್ಟು ರಂಗ ನಿರ್ವಹಣೆಯ ವಿಮರ್ಶೆ ಉತ್ತಮ. ಕಲಾ ಪ್ರದರ್ಶನಕ್ಕೆ ಮೆರುಗು ಕೊಟ್ಟ ಹಾಗೆ ಉತ್ತಮ. ಈಗ ನೋಡಿ, ಬ್ಯಾಂಡ್ ಸೆಟ್, ಸಿಡಿಮದ್ದು, ಅತಿಯಾದ ರಂಗಸ್ಥಳದ ಅಲಂಕಾರ ಇತ್ಯಾದಿ ಆಡಂಬರ ಯಕ್ಷಗಾನಕ್ಕೆ ಬೇಕಾ? ಖಂಡಿತ ಬೇಡ. ಯಕ್ಷಗಾನವನ್ನು ಕುಲ ಕೆಡಿಸುವುದರಲ್ಲಿ ಪ್ರಧಾನ ಪಾತ್ರ ವಹಿಸುವುದು ಅದೇ. ಸುಡುಮದ್ದು, ಬ್ಯಾಂಡು. ನಾವು ಯಕ್ಷಗಾನ ಪ್ರದರ್ಶನ ಕೊಡೋಕೆ ಹೇಳ್ತಾರೆ ಕೆಲವರು, ನಿಮಗೆ ವಾದ್ಯ ಬ್ಯಾಂಡ್ ಸೆಟ್ ಬೇಕಂತ.
ನಾನು ಹೇಳಿದೆ ಬ್ಯಾಂಡ್ ನಾವು ಕುಣಿಯೋರಲ್ಲ, ನಮಗೆ ಚೆಂಡ ಮೊದಲು ಇದ್ದರೆ ಸಾಕು, ನಾವು ಅದಕ್ಕೆ ಮಾತ್ರ ಕುಣಿಯೋರು. ಇದು ಆಡಂಬರ ಎಲ್ಲಿವರೆಗೆ ಆಗಿದೆ ಅಂದರೆ ವ್ಯಕ್ತಿ ಪ್ರತಿಷ್ಠೆ ಅಂತ ಅದರಲ್ಲಿ ತೋರಿಸುವಲ್ಲಿವರೆಗೆ ಈಗ ತಲುಪಿದೆ. ಹೌದು. ಎಲ್ಲಿಂತ ಬೇಡ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಥ ಪ್ರದರ್ಶನ ಕೆಲವು ಕಡೆಯಲ್ಲಿ ಆಗ್ತದೆ. ತನ್ನ ವ್ಯಕ್ತಿ ಪ್ರತಿಷ್ಠೆಯನ್ನು ತೋರಿಸೋದಕ್ಕಾಗಿ ಯಕ್ಷಗಾನ ಆಡಂಬರ, ಆ ರಂಗಕ್ಕೆ ನಿಜವಾಗಿ ಬೇಕಾದ್ದು ಸೀಮಿತ ಬೆಳಕಿನ ವ್ಯವಸ್ಥೆ ಮಾತ್ರ ಬೇಕಾದ್ದು ರಂಗಕ್ಕೆ. ಅತಿಯಾದ ಬೆಳಕಿನ ವ್ಯವಸ್ಥೆ ಮಾಡಿಕೊಂಡು ಆ ರಂಗದ ಕಲಾವಿದರ ಎದುರಿನಲ್ಲಿ ಆ ಸುಡುಮದ್ದು ಹೊಗೆಬತ್ತಿಯನ್ನು ಸುಡಿಸಿ ಅದರಲ್ಲಿ ಬರುವಂತಹ ವಿಷಕಾರಕವಾದಂತಹ ಈ ಗಾಳಿಯನ್ನು ಕಲಾವಿದರು ಸೇರಿಸುವುದು, ಪ್ರೇಕ್ಷಕರಿಗೂ ಕೊಡುವುದು. ಪ್ರೇಕ್ಷಕ ಆದರೆ ಎದ್ದು ಹೋಗ್ಬೋದು, ಅವನಿಗೆ ಅದನ್ನು ತಡೀಲಿಕ್ಕೆ ಆಗದಿದ್ರೆ ಎದ್ದುಕೊಂಡು ಹೋಗ್ಬೋದು. ಕಲಾವಿದ ಆತನ ಪಾತ್ರ ಪೂರ್ತಿ ನಿರ್ವಹಣೆ ಆಗುವಲ್ಲಿವರೆಗೆ ಅವನು ನಿಲ್ಲೇಬೇಕು ಅಂತ ಸಂಕಷ್ಟವನ್ನು ತಂದು ಬಿಡ್ತಾ ಇದ್ದಾರೆ. ಇದು ಖಂಡಿತ ಇದನ್ನು ನಿಷೇಧಿಸಬೇಕು ಅಂತ ಹೇಳಿ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಇದು ಸರಿಯೇ ಅಲ್ಲ. ಹೆಣ್ಣು ಮಕ್ಕಳ ಯಕ್ಷಗಾನ ಮತ್ತು ಮಕ್ಕಳ ಯಕ್ಷಗಾನಗಳು ಮತ್ತು ಯಕ್ಷಗಾನವನ್ನು ಉಪವೃತ್ತಿಯಾಗಿ, ಅಂದರೆ ಬೆಳಿಗ್ಗೆ ಅವರು ಕೆಲಸಕ್ಕೆ ಹೋಗುವುದು, ರಾತ್ರಿ ಮೇಳದಲ್ಲಿ ಪಾತ್ರ ನಿರ್ವಹಣೆ ಮಾಡುವುದು, ಇದರ ಬಗ್ಗೆ ನಿಮ್ಮ ಖಚಿತವಾದಂತಹ ಒಂದು ಅಭಿಪ್ರಾಯ ಏನು? ಅಲ್ಲ, ನಾನು ಈ ಹಿಂದೆ ಮೊದಲು ಹೇಳಿದಾಗೆ ಹೊಸ ಪ್ರೇಕ್ಷಕರು ಹುಟ್ಟಿಕೊಳ್ತಾರೆ ನೋಡಿ. ಒಬ್ಬ ಹೊಸ ಕಲಾವಿದನಾಗಿ ರಂಗ ಪ್ರವೇಶ ಮಾಡಿ ಯಕ್ಷಗಾನ ವೇಷ ನಿರ್ವಹಣೆ ಮಾಡಿದ ವ್ಯಕ್ತಿ ಆತನಿಗೆ ತುಡಿತಾ ಇದ್ದರೆ ಬೇರೆ ನೂರಾರು ಕಾರ್ಯಕ್ರಮಗಳನ್ನು ನೋಡ್ತಾನೆ ಅವ. ಹೌದು. ಹಾಗಾಗಿ ಪ್ರೇಕ್ಷಕನಾಗಿ ಅವ ವಿಮರ್ಶಕನಾಗಿ ಅವ ಮೂಡಿ ಬರ್ತಾನೆ. ಹಾಗಾಗಿ ಬೇರೆ ವೃತ್ತಿಯನ್ನು ಮಾಡಿಕೊಂಡು ಇದರಲ್ಲಿ ತನ್ನನ್ನು ತೊಡಗಿಸಿಕೊಂಡಾಗ ಕಲೆಯ ಬೆಳವಣಿಗೆ ಅವನ ಕೊಡುಗೆ ಸಿಗ್ತದೆ ಆ ನಂತರ. ಆ ರೀತಿ. ಹೌದು. ಈ ಕಲೆಯ ಯಕ್ಷಗಾನ ರಂಗದ ಸ್ವಲ್ಪ ಅನುಭವ ಪಡೆದವ ಕೂಡ ತನ್ನ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ತನ್ನ ಮನೆಯವರನ್ನು ಆ ಕಡೆ ಕಳಿಸ್ಕೊಡ್ದಾಗ ಅವ ಮನ ಮಾಡ್ತಾನೆ. ಯಾಕಂದರೆ ಇದರಲ್ಲಿ ಒಳ್ಳೆತನ ಇದೆ, ಗಟ್ಟಿ ಇದೆ. ಇದು ಯಕ್ಷಗಾನ ಅಂದರೆ ಕೇವಲ ಕ್ಷಣಿಕವಾದ ಸುಖ ಅನುಭವ ಕೊಡುವಂಥದ್ದಲ್ಲ, ದೀರ್ಘಕಾಲ ಪರಿಣಾಮ ಕೊಡುವಂಥದ್ದು, ಮಾನಸಿಕವಾದಂತಹ ನೆಮ್ಮದಿಯನ್ನು ಕೊಡುವಂಥದ್ದು. ಹಾಗಾಗಿ ಇದಕ್ಕೆ ಒಂದು ಸಲ ಆಕರ್ಷಿತರಾದರೆ ಮತ್ತೆ ಯಾವುದೇ ಕಾರಣಕ್ಕೆ ಅವರು ವಿಮುಖರಾಗುವುದಿಲ್ಲ. ಅದು ಹೌದು, ಖಂಡಿತ ಇಲ್ಲ. ಈ ಹೆಣ್ಣು ಮಕ್ಕಳ ಯಕ್ಷಗಾನ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಅವರು ಹೆಣ್ಣು ಮಕ್ಕಳು ಇತ್ತೀಚೆಗೆ ಜಾಸ್ತಿ ಯಕ್ಷಗಾನ ಪ್ರದರ್ಶನಗಳಲ್ಲಿ ವೇಷಧಾರಿಯಾಗಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಆ ಪ್ರದರ್ಶನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂಥದ್ದು ಇನ್ನಷ್ಟು ಹೆಚ್ಚಾಗಬೇಕು ಅಂತ ಹೇಳ್ತೀರಾ, ಹೇಗೆ ಅಂತ? ನೋಡಿ, ಇದಕ್ಕೆ ಯಾರೋ ಹೆಸರು ಕೊಟ್ಟಿದ್ದಾರೆ, ಗಂಡು ಕಲೆ ಯಕ್ಷಗಾನ ಅಂತ. ಇದು ಸ್ವಲ್ಪ ಕಾಲಕ್ಕೂ ಹೊಂದಿಕೊಂಡು ಹೋಗಬೇಕಾಗಿದೆ. ಹೌದು ಹೌದು. ಹೆಂಗಸರಿಗೆ ಎಷ್ಟರ ಮಟ್ಟಿಗೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ ಎನ್ನುವುದು ಗೊತ್ತಿಲ್ಲ. ಹೌದು. ಪುರುಷರು ಸ್ವಲ್ಪ ಕಠಿಣ ಹೃದಯದವರು, ಕಠಿಣ ಮನಸ್ಸಿನವರು, ಒಂದು ಯಾವುದನ್ನು ಸಾರಸಗಟಾಗಿ ನಿರ್ವಹಣೆ ಮಾಡ್ಬೋದು. ಅಂದರೆ ವಿರೋಧಗಳು ಬಂದಾಗ, ವಿರೋಧ ಅಂದರೆ ಅದಲ್ಲ, ನಮಗೆ ರಂಗದಲ್ಲೂ ಅಲ್ಲ, ನಮ್ಮ ವೈಯಕ್ತಿಕ ಬದುಕಿನಲ್ಲಿ. ವೈಯಕ್ತಿಕ ಬದುಕಿನಲ್ಲಿ ಪುರುಷರು ಅದಕ್ಕೆ ಸಿದ್ಧರಾಗಿರ್ತಾರೆ. ಮಹಿಳೆಯರು ಕೂಡ ಮಾನಸಿಕ ವಯಕ್ಕೆ ಸಿದ್ಧರಾದರೆ, ಅವ್ರಿಗೂ ಕೂಡ ಅದರಲ್ಲಿ ಆಸಕ್ತಿ ಇದ್ದರೆ ಆ ಮೂಲಕ ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಹೆಂಗಸರು ತಪ್ಪಲ್ಲ, ಮಹಿಳೆಯರು ಕೂಡ ತಮ್ಮನ್ನು ತೊಡಗಿಸ್ಕೊಳ್ಬೇಕು. ಕೇವಲ ಒಂದು ಪ್ರದರ್ಶನಕ್ಕಾಗಿ ವರ್ಷ ಪೂರ್ತಿ ಅವರು ಅದರ ಸಿದ್ಧತೆ ಮಾಡಿಕೊಂಡು ಒಂದು ಪ್ರದರ್ಶನ ಮಾಡಿ ಮತ್ತೆ ಮುಂದಿನ ವರ್ಷಕ್ಕೆ ಅಂತಲ್ಲ, ಸಮಯ ಸಿಕ್ಕಾಗೆಲ್ಲ ತಮ್ಮನ್ನು ತೊಡಗಿಸಿಕೊಂಡ್ರೆ ಅವರ ಮಕ್ಕಳಿಗೆ, ಅವರ ಪೀಳಿಗೆಗೂ ಕೂಡ ಅದೊಂದು ಒಂದು ಪರಂಪರೆ ಅಂತ ಹುಟ್ಟಿಕೊಳ್ತದೆ. ಹೆಂಗಸರಿಗೆ ಯಕ್ಷಗಾನ ಅದು ಒಳ್ಳೆ ಆಯ್ಕೆ ಅದು. ಇತ್ತೀಚೆಗೆ ಭರವಸೆಯ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತದ, ಅಥವಾ ರೂಪುಗೊಳ್ತಾ ಇಲ್ಲ ಅಂತ ಅನ್ನಿಸ್ತದ? ರೂಪುಗೊಳ್ಳುತ್ತಾ ಇಲ್ಲ. ಇದಕ್ಕೆ ಕಾರಣ ಏನಂದ್ರೆ, ಯಕ್ಷಗಾನ ಎನ್ನುವುದು ಗುರು ಶಿಷ್ಯ ಪರಂಪರೆಯಲ್ಲಿ ಬರಬೇಕು. ಗುರು ಶಿಷ್ಯನಿಗೆ ಬೋಧನೆ ಮಾಡಬೇಕು, ಅವ ಆತನನ್ನು ಸಿದ್ಧಗೊಳಿಸಬೇಕು. ಆ ಗುರು ಶಿಷ್ಯನಿಂದ ಬಂದ್ರೆ ಮಾತ್ರ ಅದರಲ್ಲಿ ಗಟ್ಟಿತನ ಇದೆ. ಈಗ ಹಾಗಲ್ಲ, ಒಂದು ಪಾತ್ರವನ್ನು ಒಂದು ಯಾರೋ ಹೇಳಿಕೊಟ್ರು ಹೀಗೆ ಮಾಡೋದು ಅಂತ ಅವ ಒಂದು ಕ್ಯಾಸೆಟ್ ಹಾಕಿ ನೋಡಿದ, ಅದಕ್ಕೆ ಇದು ಗಟ್ಟಿ ಅಲ್ಲ. ಅದರಲ್ಲಿ ಸ್ಪಷ್ಟತೆ ಇರುವುದಿಲ್ಲ. ಒಂದು ಪಾತ್ರವನ್ನು ಮಾತ್ರ ನಿರ್ವಹಣೆ ಮಾಡ್ಬೋದು. ಹಾಗಾಗಿ ಹೊಸ ಪರಂಪರೆ ಗುರು ಮುಖೇನವೇ ಕಲ್ತ್ರೆ ಮಾತ್ರ ಇದು ಯಶಸ್ವಿ ಆಗ್ಬೋದು ಹೊರತು, ಇಲ್ಲದಿದ್ದರೆ ಈ ಪರಂಪರೆ ನಾಶ ಆಗ್ತದೆ. ನಾವು ಕೂಡ ಹಾಗೆ ಗುರು ಪರಂಪರೆಯಿಂದಲೇ ನಾವು ಬಂದವರು. ಗುರುವಿಗೆ ಯಕ್ಷಗಾನದಲ್ಲಿ ನಾವು ರಂಗದಲ್ಲಿ ಹೇಳೋದು ಮಾತ್ರ ಅಲ್ಲ, ಗುರುವಿಗೆ ಗುಲಾಮನಾಗಿ ಇರುವ ತನಕ ದೊರೆಯುವಂತಹ ಮಾತು ಅಕ್ಷರಶಃ ನಿಜ. ಯಾಕಂದರೆ ಗುರುವಿನ ಸೇವೆ ಮಾಡಬೇಕು. ಅವ
ತನ್ನಲ್ಲಿ ಅಂತರ್ಗತವಾದಂಥ ವಿಚಾರಗಳನ್ನು ಶಿಷ್ಯನಿಗೆ ಬೋಧನೆ ಮಾಡಿ ಅವನನ್ನು ರೂಪುಗೊಳಿಸುವಂಥ ಹೊಣೆಗಾರಿಕೆ ಗುರುವಿಗಿದೆ. ಈಗ ಗುರು ಶಿಷ್ಯ ಸಂಬಂಧ ಇಲ್ಲ, ಖಂಡಿತ ಇಲ್ಲ. ಹಿರಿಯರಿಗೆ ಹೇಗೆ ಗೌರವ ಕೊಡಬೇಕು ಎನ್ನುವುದಿಲ್ಲ. ಹಾಗಾಗಿ ಇದು ಗುರು ಶಿಷ್ಯ ಪರಂಪರೆ ಮೊಟಕ ಆದ್ದರಿಂದ ಒಳ್ಳೆಯ ತಳಿ ಸೃಷ್ಟಿಯಾಗೋದು ಸ್ವಲ್ಪ ಕಷ್ಟ. ಹೌದು, ಅದು ನಿಜಕ್ಕೂ ಹೌದು. ಹೌದು, ಸ್ವಲ್ಪ ಕಷ್ಟ ಅಂತ ಕಾಣುತ್ತದೆ. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರ್ದು ಅಂತ ನಿಮ್ಮ ಅಭಿಪ್ರಾಯ? ಅಂದರೆ ಪ್ರೇಕ್ಷಕರದ್ದ ಅಥವಾ ಕಲಾವಿದರದ್ದ, ಮೇಳದ ಯಜಮಾನರುಗಳದ್ದ, ಯಾರ್ದು ಅಂತ ನಿಮ್ಮ ಅಭಿಪ್ರಾಯ? ಕಲಾ ಪೋಷಕರದ್ದು. ಹಾಂ, ಪ್ರಧಾನ ಪಾತ್ರ ಇಲ್ಲಿ ಕಲಾ ಪೋಷಕರದ್ದು. ಹ್ಞೂ, ಅವರು ಅವಕಾಶ ಮಾಡಿಕೊಡಬೇಕು. ಹ್ಞೂ, ಮತ್ತು ಕಲಾವಿದರು ಗುಣಮಟ್ಟದ ಪ್ರದರ್ಶನ ನೀಡಬೇಕು. ಹ್ಞೂ. ಆಮೇಲೆ ಅದನ್ನು ನೋಡಿ ಆನಂದಿಸುವಂತಹ ಪ್ರೇಕ್ಷಕ ವರ್ಗವೂ ಬೇಕು. ಹಾಂ, ಕಲಾವಿದನಲ್ಲಿರುವಂತಹ ಪ್ರತಿಭೆಗಳನ್ನು ಮನ್ನಿಸಿ ಅವನನ್ನು ಹುರಿದುಂಬಿಸುವಂಥ ವ್ಯವಸ್ಥೆ ಒಂದು ಕಡೆಯಲ್ಲಿ ನಡೀತಾ ಇರಬೇಕು. ಹಾಂ, ಸಂಘ ಸಂಸ್ಥೆಗಳು ಆತನನ್ನು ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದರೆ ಹ್ಞೂ, ಅದು ಬೆಳವಣಿಗೆಗೆ ಪೂರಕ ಅಲ್ವೇ? ಹೌದು, ಹೌದು. ಈಗ ನೋಡಿ, ಒಂದು ಕಾಲದಲ್ಲಿ ತುಳು ಯಕ್ಷಗಾನ ಪ್ರಸಂಗಗಳು ಬಹಳಷ್ಟು ಬರ್ತಾ ಇತ್ತು. ಹೌದು. ಅದಕ್ಕೆ ನಮ್ಮ ಅಮೃತ ಸೋಮೇಶ್ವರವರು ತುಳು ತಿಟ್ಟು ಅಂತಲೇ ಒಂದು ನಾಮಕರಣ ಮಾಡಿ ಅದನ್ನೊಂದು ತೆಂಗು ತಿಟ್ಟಿನಿಂದ ಪ್ರತ್ಯೇಕವಾಗಿ ಗುರುತಿಸಿಕೊಳ್ಳುವುದಕ್ಕೆ ಒಂದು ಸಹಾಯಕವಾಗಿ ಮಾಡಿದ್ದಾರೆ. ಹೌದು. ಈ ತುಳು ತಿಟ್ಟಿನ ಬಗ್ಗೆ ನೀವು ಸ್ವಲ್ಪ ಅದರ ವಿವರವನ್ನು ಹೇಳ್ತೀರಾ? ಅದರ ಹುಟ್ಟು ಹೇಗಾಯಿತು, ಅದರ ಬೆಳವಣಿಗೆ, ಅದರ ಬಗ್ಗೆ ನೋಡಿ. ತುಳು ತಿಟ್ಟು ಅಂತ ಪ್ರತ್ಯೇಕವಾಗಿ ಸೃಷ್ಟಿ ಆಗಲಿಲ್ಲ. ಹಾಂ, ಯಕ್ಷಗಾನ ಪುರಾಣ ಆಡ್ತಿದ್ರು. ಹೌದು. ಆಮೇಲೆ ಕೋಟಿ ಚೆನ್ನಯ, ದೇವಪೂಜೆ ಇತ್ಯಾದಿ ಐತಿಹಾಸಿಕ ಕಥೆಗಳು ರಂಗಕ್ಕೆ ಬಂದು. ಹೌದು. ಆಮೇಲೆ ಬರಬರ್ತು ಎಲ್ಲಿವರೆಗೆ ಬಂದಿದೆ ಅಂದರೆ ವೀರಪ್ಪನ ಕಥೆವರೆಗೆ ಬಂತು. ಹೌದು. ಆವಾಗ ವೇಷಭೂಷಣದಲ್ಲಿ ಹಾಂ, ಒಬ್ಬ ಸಾಮಾನ್ಯ ಧೂಮದ ಚೋಮನ ಅಂತವರು ಕಿರೀಟ ಕಟ್ಟಿಕೊಂಡು ಬರುವುದು ಅಷ್ಟು ಸಮಂಜಸ ಆಗುವುದಿಲ್ಲ. ಅಷ್ಟು ಅದೊಂದು ಕಿರೀಟ ಕಟ್ಟಿದ್ರೆ ಅರಸ ಅಂತ ನಮ್ಮೊಂದು ಕಲ್ಪನೆ. ಹೌದು. ಎಲ್ಲರೂ ಒಬ್ಬ ಧೂಮ ಚೋಮನು ಕಿರೀಟ ಕಟ್ಟಿಕೊಂಡು ಬಂದರೆ ಅದಕ್ಕೆ ಏನು ಮಹತ್ವ ಇದೆ? ಹಾಗಾಗಿ ಚೋಮನಾಗಿ ಅದು ಕಂಡ್ರೆ ಒಳ್ಳೇದು ಅಂತ ಹೇಳಿ ಅದಕ್ಕೆ ಅನುಕೂಲವಾದಂಥ ವೇಷಭೂಷಣಗಳ ತೊಡಗಿಸಿಕೆ ಆರಂಭ. ಅದೇ ನಾಟಕೀಯವಾದಂಥ ವೇಷಭೂಷಣಗಳ ಪ್ರವೇಶ ಆಯಿತು. ಹೌದು. ಕಿರೀಟ ಇಡ್ತಿದ್ದಂಥ ತಲೆಗೆ ಮುಂಡಾಸು ಬಂತು. ಹೌದು. ಹೀಗೆಲ್ಲ ಸ್ವಲ್ಪ ಕಾಲ ಬದಲಾದ ಹಾಗೆ ಪ್ರಸಂಗಕ್ಕೆ ಅನುಗುಣವಾಗಿ. ಹೌದು. ಪರಿವರ್ತನೆ ಜಗದ ನಿಯಮ. ಹಾಗೆ ಯಕ್ಷಗಾನದಲ್ಲಿ ಸ್ವಲ್ಪ ಸ್ವಲ್ಪ ಮಾರ್ಪಾಡಾಯಿತು. ಇಲ್ಲಿ ಅದನ್ನು ಜನರು ಒಪ್ಪಿಕೊಂಡ್ರು. ಪ್ರಧಾನವಾಗಿ ನಾವು ಅದನ್ನು ಮಾಡಿದಾಗ ಜನರು ವಿರೋಧ ಮಾಡ್ತಿದ್ರೆ ನೋಡಿ, ಯಕ್ಷಗಾನದಲ್ಲಿ ಹಾಗೆಲ್ಲ ಮಾಡಬೇಡಿ ಅಂತ ಪ್ರೇಕ್ಷಕರು ಅದಕ್ಕೆ ಆವಾಗಲೇ ಆರಂಭದಲ್ಲಿ ವಿರೋಧ ಮಾಡ್ತಿದ್ರೆ ಅದು ಪೌರಾಣಿಕ ಪರಂಪರೆಯಾಗಿ ಉಳಿತಿತ್ತು. ಹೌದು. ಜನರು ಸ್ವೀಕಾರ ಮಾಡಿದರು. ಜನರಿಗೆ ಯಾವುದು ಬೇಕು ಅದನ್ನು ಕೊಡುವಂಥದ್ದು ಮೇಳದ ವ್ಯವಸ್ಥಾಪನೆಗೆ ಸಂಬಂಧಪಟ್ಟದ್ದು. ಕರೆಕ್ಟ್. ಅವ ಯಾರನ್ನು ಮೆಚ್ಚುತ್ತಾನೋ ಆ ಕಲಾವಿದ ಪ್ರತಿಭಾವಂತನಾಗಿ ಮುಂದೆ ಹೋಗ್ತಾನೆ. ಹೌದು. ಹಾಗಾಗಿ ಇದರಲ್ಲಿ ಪಾತ್ರ ಎಲ್ಲರದ್ದಿದೆ. ಹೌದು, ಹೌದು. ಈಗ ನೋಡಿ, ತುಳು ತಿಟ್ಟಿನ ಕಾರಣ ಅಂದರೆ ಈ ತುಳು ಯಕ್ಷಗಾನಗಳ ಕಾರಣದಿಂದಾಗಿ ಯಕ್ಷಗಾನಕ್ಕೆ ನೃತ್ಯ, ಸಂಗೀತ, ಸಾಹಿತ್ಯ ಆದಿಯಾಗಿ ಬೇರೆ ಬೇರೆ ವಿಚಾರಗಳು ಬೇರೆ ಬೇರೆ ಸೋದರ ಕಲೆಗಳಿಂದ ಎರವಲು ಪಡೆಯಬೇಕಾಯಿತು ಅಂತ ಒಂದು ಕೂಗಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಹೌದು, ಖಂಡಿತ ಇದೆ. ನೀವು ಈ ಮೊದಲು ಒಂದು ಪ್ರಶ್ನೆಯಲ್ಲಿ ಹಾಗೆ ಕೇಳಿದ್ರಿ, ಸಂಗೀತ, ಆಲಾಪನೆ, ಜಾನಪದ. ಹೌದು. ಇದೆಲ್ಲ ಜನಾಕರ್ಷಣೆ ಆಗ್ಬೇಕಿದ್ರೆ ಇಂಥದ್ದು ಹೊಸತನ ಬರಲೇಬೇಕಲ್ಲ. ಹೌದು, ಗಿಮಿಕ್ಗಳು ಬೇಕು. ಹೌದು. ಜನಾಕರ್ಷಣೆಗೆ ಇದು ಪೂರಕ. ಹಾಗಾಗಿ ಯಾವುದು ಒಳ್ಳೇದುಂಟು ಅದನ್ನು ಸ್ವೀಕಾರ ಮಾಡಿದ್ರೆ ತಪ್ಪೇನು? ಮೂಲತಃ ಯಕ್ಷಗಾನ ಅಂದರೆ ಹೀಗೆ ಅಂತ ಹೇಳಲಿಕ್ಕೆ ಯಾವುದು ನಮ್ಮಲ್ಲಿ ಮಾನದಂಡ ಇಲ್ಲ. ಹೌದು. ಈಗ ಬಲಿಪರ ಒಂದು ಶೈಲಿಯ ಭಾಗವತಿಗೆ ಇತ್ತು, ಅದನ್ನು ಬಲಿಪರ ಶೈಲಿ ಅಂತ ಹೇಳ್ತಾರೆ. ಮಂಡಿಚರು ಇದ್ರು, ಮಂಡಿಚರ ಶೈಲಿ ಅಂತ ಆಯಿತು. ಅಗರಿಯವರು ಇದ್ರು, ಅಗರಿಯವರ ಶೈಲಿ ಅಂತ. ಅದು ಶೈಲಿ ಹೇಗಾಯ್ತೋ ಹಾಗೆ ಇದು ಕೂಡ ಒಂದು ಶೈಲಿ ಅಂತ ನಾವು ತಗೊಳ್ಬೇಕಷ್ಟೇ. ಹೌದು, ಹೌದು. ಈ ಏನು ತುಳು ಯಕ್ಷಗಾನಗಳು ಸಮಗ್ರ ಯಕ್ಷಗಾನದ ಅಭಿವೃದ್ಧಿಗೆ ಪೂರಕವಾಗಿ ಪರಿಣಮಿಸಿತು ಅಥವಾ ಅದರಿಂದ ಮಾರಕವಾಗಿ ಪರಿಣಮಿಸಿತು? ಅದು ನಿಮ್ಮ ಅಭಿಪ್ರಾಯದಲ್ಲಿ? ಈಗ ನನ್ನ ಅಭಿಪ್ರಾಯ ಕೇಳಿದರೆ ಅದು ನಿಜವಾಗಿ ಒಂದು ಕಾಲದಲ್ಲಿ ಯಕ್ಷಗಾನವನ್ನು ಉಳಿಸುವಲ್ಲಿ ಸಹಕಾರ ಆಯಿತು ಅನ್ನುವುದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಯಾಕೆಂತಂದರೆ ಪೌರಾಣಿಕ ಪ್ರಸಂಗಗಳಿಗೆ ಒಂದೆರಡು ಹರಕೆ ಆಟದ ಮೇಳಗಳಿತ್ತು, ಅಷ್ಟು ಬಿಟ್ಟರೆ ಮತ್ತು ಈ ಟೆಂಟ್ ಮೇಳಗಳೆಲ್ಲ ಇನ್ನೇನು ಮುಚ್ಚಿ ಹೋಗುವಂಥ ಸಂದರ್ಭ ಇತ್ತು. ಆ ಕಾಲದಲ್ಲಿ ಈ ತುಳು ಯಕ್ಷಗಾನಗಳು ಬಂದು ಕೊನೆಯ ಪಕ್ಷ ಒಂದು ದಶಕಗಳ ಕಾಲ ಯಕ್ಷಗಾನವನ್ನು ಎತ್ತಿ ಹಿಡಿಯಿತು ಅಂತ ನನ್ನ ಅಭಿಪ್ರಾಯ. ಹಾಗೆ ಈಗ ನಿಮ್ಮ ಅಭಿಪ್ರಾಯ ಏನು ಅದರ ಬಗ್ಗೆ? ಅದು ಸತ್ಯವೇ. ನಾನು ಕೂಡ ನೋಡಿ ಆರಂಭಿಕವಾಗಿ ಮೇಳದಲ್ಲಿ ಗೆಜ್ಜೆ ಕಟ್ಟಿದ್ದು ಕಟೀಲು ಮೇಳದಲ್ಲಿ.
3 ವರ್ಷ ಪುರಾಣ ಯಕ್ಷಗಾನ ಪ್ರಸಂಗದಲ್ಲಿ ನಾನು ವೇಷಧಾರಿಯಾಗಿದ್ದೆ ಆರಂಭದ ಹಂತದಲ್ಲಿ. ಹೌದು ಹೌದು. ಆಮೇಲೆ ಹಳದಂಗಡಿ ಅರುವ ಅಂತ ಒಂದು ಊರಿದೆ, ಅಲ್ಲಿಂದ ಒಂದು ಮೇಳ, ಅದು ದಿವಂಗತ ನಾರಾಯಣ ಶೆಟ್ಟಿ ಅವರು ಮೇಳ ಮಾಡಿದರು. ಪರಕೆದ ಪಿಂಗಾರ ಎನ್ನುವಂಥ ಒಂದು ಪ್ರಸಂಗ ಅದರಲ್ಲಿ ಪ್ರದರ್ಶನ ಆಗ್ತಾ ಇತ್ತು. ಹೌದು. ನಾನು ಅದರಲ್ಲಿ ಒಂದು ಖಳನಾಯಕನ ಪಾತ್ರ ಮಾಡ್ತಿದ್ದೆ. ಹಾ. ಆ ಪಾತ್ರದ ಈಗ ನೆನಪಿದೆ, ಚಿತ್ರ ಅಂತ. ಹ್ಮ್. ಜನರು ಭಾರಿ ನನ್ನನ್ನು ಸ್ವೀಕಾರ ಮಾಡಿದ್ರು. ಪಾತ್ರವನ್ನು ನಾನು ಸರಪಾಡಿ ಅಶೋಕ್ ಶೆಟ್ಟಿ ಅಂದರೆ ಯಾರಂತ ಮೊತ್ತ ಮೊದಲಿಗೆ ಪ್ರಪಂಚಕ್ಕೆ ಪರಿಚಯಿಸಿದ್ದು ಆ ತುಳು ಯಕ್ಷಗಾನ ಮೇಳ. ಹಾ. ಆ ಪಾತ್ರ ಕೂಡ ಹ್ಮ್. ಅದಕ್ಕೆ ಅಷ್ಟು ಮಹತ್ವವನ್ನು ನಾನು ಕೊಟ್ಟೆ. ಹಾ. ಅದು ವಿಜೃಂಭಿಸಿತು. ಹಾ. ಹಾಗಾಗಿ ತುಳು ಪ್ರಸಂಗ ನನ್ನಂಥ ಕಲಾವಿದರ ಬೆಳವಣಿಗೆಗೆ ಅದೊಂದು ಪೂರಕವಾಯಿತು. ಹೌದು. ಒಂದು ವರ್ಗ ಅವರನ್ನು ನಾವು ತುಳು ವಿರೋಧಿ ಅಂತ ಹೇಳಿದ್ರೆ ತಪ್ಪಾದೀತೋ ಏನು, ಅದು ತುಳು ಪ್ರಸಂಗ ಅಲ್ವಾ ಎನ್ನುವಂಥ ಒಂದು ಕೀಳರಿಮೆಯ ಮಾತಿನಿಂದಾಗಿ ಮಡಿವಂತರು ಅಂತ ಹೇಳಿಸಿಕೊಳ್ಳುವಂಥ ವ್ಯಕ್ತಿಗಳು ತುಳುವನ್ನು ಸ್ವಲ್ಪ ಹಗುರವಾಗಿ ಕಂಡ್ರು. ಹೌದು ಹೌದು. ಅದು ಯಕ್ಷಗಾನ ಅಲ್ಲ ಅಂತ ಹೇಳಿದವರು ಇದ್ದಾರೆ, ಕೆಲವು ದೊಡ್ಡ ಸಾಹಿತಿಗಳು ಕಲಾವಿದರು ಅಂತ ಹೇಳುವಂಥ ವ್ಯಕ್ತಿಗಳು ಅದು ಯಕ್ಷಗಾನವೇ ಅಲ್ಲ ಅಂತ ಹೇಳಲಿಕ್ಕೆ ಆರಂಭ ಮಾಡಿದರು. ಅದೇ ಹಾಗೆ ಹೇಳಿದ ಕಲಾವಿದರೆ ಮತ್ತೆ ತುಳು ಪ್ರಸಂಗದಲ್ಲಿ ಅವರು ವೇಷ ಮಾಡಿ ಮಿಂಚಿದ್ರು. ಸಂದರ್ಭ ಬಂದಾಗ ಅದನ್ನು ಉಪಯೋಗ ಮಾಡಿದ್ದಾರೆ. ಅದರ ಬಗ್ಗೆ ಬೇಕಾದಷ್ಟು ವಿಮರ್ಶೆಯನ್ನು ಮಾಡಿದ್ದಾರೆ. ತುಳು ಯಕ್ಷಗಾನ ಅದು ಯಕ್ಷಗಾನ ಅಲ್ಲ, ಅದು ಬೇರೆ, ಅದು ಹಾಗೆ ನಾಟಕ ಯಕ್ಷಗಾನ ಅಲ್ಲ ಅಂತ ಹೇಳಿದವರಿದ್ದಾರೆ. ಈಗ ಅದನ್ನು ಒಪ್ಪಿಕೊಳ್ಳಿದರೆ ತುಳು ಭಾಷೆ ಕೆಟ್ಟದಲ್ಲ, ಯಕ್ಷಗಾನೀಯವಾಗಿ ಇಲ್ಲ ಅಂತ ಈಗ ಸ್ವಲ್ಪ ಧ್ವನಿ ಬದಲಾಯಿಸಿದ್ದಾರೆ. ತುಳು ನಮ್ಮ ನಾಡಿನ ಜಾನಪದ ವಿಚಾರ ಇರ್ಬೋದು, ಸಾಂಸ್ಕೃತಿಕ ವಿಚಾರ ಇರ್ಬೋದು, ನಮ್ಮ ಧರ್ಮ ದೈವ ದೇವರ ವಿಚಾರ ಇರ್ಬೋದು, ಸಾಮಾನ್ಯ ಜನರಿಗೆ ಸುಲಭವಾಗಿ ತುಳು ಪ್ರಸಂಗದಲ್ಲಿ ಕೊಟ್ಟಷ್ಟು ಸಿಕ್ಕಿದಷ್ಟು ಮಾಹಿತಿ ಪುರಾಣದಲ್ಲಿ ಖಂಡಿತ ಸಾಮಾನ್ಯರಿಗೆ ಸಿಗಲಿಲ್ಲ ಅಂತ ನಾನು ಹೇಳ್ತೇನೆ. ಒಂದು ಕಾಲದಲ್ಲಿ ತಾನಾಗಿ ಮೆರೆದು ಇದೀಗ ತನ್ನ ಅಸ್ತಿತ್ವವನ್ನು ಕೂಡ ಉಳಿಸಿಕೊಳ್ಳಲಿಕ್ಕೆ ಆಗದೇ ಇರುವ ಒಂದು ಹಂತಕ್ಕೆ ತುಳು ಯಕ್ಷಗಾನಗಳು ತಲುಪಿವೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಇದನ್ನು ಮುಂದೆ ಈ ಅಳಿವಿನಂಚಿನಲ್ಲಿ ಇರುವ ಇದನ್ನು ಮುಂದೆ ಹೇಗಾದರೂ ಮಾಡಿ ಇದನ್ನು ಮೇಲೆತ್ತುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಳಿವಿನಂಚಿನಲ್ಲಿ ಇರುವುದಕ್ಕೆ ಕಾರಣ ಏನು ಒಂದು, ಇನ್ನೊಂದು ಇದನ್ನು ಇನ್ನಷ್ಟು ಉನ್ನತೀಕರಿಸುವುದಕ್ಕೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು? ನೋಡಿ, ಅಳಿವಿನಂಚಿನಲ್ಲಿ ಇದೆ ಅಂದರೆ ಅದು ಏನು ಅಂತ ನನಗೆ ಸ್ಪಷ್ಟ ಆಗುದಿಲ್ಲ ಇನ್ನು. ತುಳು ಭಾಷೆ ಅಲ್ಲ, ತುಳು ಭಾಷೆ ಅಲ್ಲ. ಈಗ ನೋಡಿ, ತುಳು ಯಕ್ಷಗಾನಗಳು ಹಿಂದೆ ಇದ್ದಷ್ಟು ಈಗ ಪ್ರಮಾಣದಲ್ಲಿ ಇಲ್ಲವೇ ಇಲ್ಲ. ಖಂಡಿತ ಇಲ್ಲ. ಈ ತುಳು ಯಕ್ಷಗಾನಗಳನ್ನು ಪುನಃ ಅದೇ ಮಟ್ಟದಲ್ಲಿ ಬಹಳ ನಿರಂತರವಾಗಿ ನಡೆಯುವ ಹಾಗೆ ಮಾಡಲಿಕ್ಕೆ ನಾವು ಏನೆಲ್ಲ ಕ್ರಮ ಕೈಗೊಳ್ಬಹುದು ಅಂತ. ಈಗ ನಿರಂತರತೆ ಇಲ್ಲ ನೋಡಿ. ಹೌದು. ಇದಕ್ಕೆ ಕಾರಣ ಏನು? ಈ ರೀತಿ ತುಳು ಯಕ್ಷಗಾನಗಳಿಗೆ ಬೇಡಿಕೆ ಇಲ್ಲದೆ ಇರುವುದಕ್ಕೆ ಕಾರಣ ಏನು? ತುಳು ಅಂತಲ್ಲ, ಕನ್ನಡವೂ ಆಗುದಿಲ್ಲಲ್ಲ. ಈಗ ಕನ್ನಡ ಯಕ್ಷಗಾನ ಆಗುದಿಲ್ಲ, ಬರೀ ನಿಮ್ಮ ಹರಿಕೆ ಆಟ ಮಾತ್ರ ನಡೀತದೆ. ಕಟೀಲು ಮೇಳದ 6 ಮೇಳಗಳು ಪೌರಾಣಿಕ ಆಟ ಆಡೋದು ಯಾಕಂದ್ರೆ ತುಳು ಆಡಿದ್ರೆ ನೋಡುದಿಲ್ಲ ಅಂತಲ್ಲ, ತುಳು ಆಟ ಆಡಿದ್ರೆ ನೋಡುವ ಪ್ರೇಕ್ಷಕರಿದ್ದಾರೆ. ಅದನ್ನು ಮಾಡಿಸುವಂಥ ಹೊಣೆಗಾರರು ಸಮರ್ಥರಿರಬೇಕು, ಅವರು ಅದರ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು. ತುಳು ಪ್ರಸಂಗ ಅಳಿದು ಹೋಗುವಂಥದ್ದಲ್ಲ, ಅದು ಅಳಿಯುತ್ತೆ ನಮ್ಮ ತುಳು ಸಂಸ್ಕೃತಿ ಅಳಿಯಿತು ಅಂತ ಲೆಕ್ಕ. ತುಳು ಭಾಷೆ ಸಂಸ್ಕೃತಿಗೆ ಯಕ್ಷಗಾನ ಹೊಂದಿಕೊಂಡಿದೆ. ಹೌದು. ತುಳು ಭಾಷೆಯನ್ನೇ ನಚ್ಚುವಂತಹ ಪ್ರೇಕ್ಷಕರಿದ್ದಾರೆ, ಅಭಿಮಾನಿಗಳಿದ್ದಾರೆ. ನಾವು ನೋಡಿ, ನನ್ನ 35 ವರ್ಷದ ಯಕ್ಷಗಾನದ ಅನುಭವದಲ್ಲಿ ತುಳು ಪ್ರಸಂಗ ಮಹತ್ತರವಾದ ಕೊಟ್ಟಿದೆ, ನಾವು ಕೊಟ್ಟಿದ್ದೇವೆ. ಭಾಷೆ ಕೊಟ್ಟಿದೆ, ತುಳು ಭಾಷೆ ನಮಗೆ ಕೊಟ್ಟಿದೆ. ಹಾಗಾಗಿ ಇದು ಅಳಿಯುತ್ತದೆ ಎನ್ನುವುದರಲ್ಲಿ ನನಗೆ ವಿಶ್ವಾಸ ಇಲ್ಲ. ಅಳಿಬೋದು ಯಾವಾಗ ಅಂದರೆ, ಈಗ ತುಳು ಭಾಷೆಗೋಸ್ಕರ 8ನೇ ಪರಿಚ್ಛೇದಕ್ಕೆ ಸೇರಬೇಕು ಎನ್ನುವಂಥ ಹೋರಾಟ ಒಂದು ಕಡೆ ನಡೀತಾ ಇದೆ. ತುಳು ಭಾಷೆಯನ್ನು ಪ್ರೌಢ ಭಾಷೆಯಾಗಿ ಉಳಿಸಿಕೊಂಡದ್ದು ತುಳು ಯಕ್ಷಗಾನವೇ. ಹಾಗಾಗಿ ತುಳು ಭಾಷೆ ಉಳಿದಾಗ ಯಕ್ಷಗಾನ ಉಳಿಲೇಬೇಕಲ್ಲ. ಅಲ್ಲಲ್ಲ, ನನ್ನ ಪ್ರಶ್ನೆ ಏನು ಅಂತಂದ್ರೆ, ಮುಂಚೆ ನಿರಂತರವಾಗಿ ತುಳು ಯಕ್ಷಗಾನಗಳು ನಡೀತಾ ಇತ್ತು, ಈಗ ನಡೀತಾ ಇಲ್ಲ. ಹೌದು. ಪುನಃ ತುಳು ಯಕ್ಷಗಾನಗಳು ನಿರಂತರವಾಗಿ ನಡೆಯುವಂತೆ ಮಾಡುವುದಕ್ಕೆ ನಾವು ಏನೆಲ್ಲ ಮಾಡಬಹುದು ಅಂತ? ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ನಾವೀಗ ತುಳುವನ್ನೇ ಮಾಡ್ತಾ ಇದ್ದೇವೆ. ನಮ್ಮ ಹೊಸ ಮೇಳ ಕಳೆದ ವರ್ಷ ಬಾಚಿಕೆರೆ ಶ್ರೀ ದುರ್ಗಾಪರಮೇಶ್ವರ ಯಕ್ಷಗಾನ ಮಂಡಳಿ ಸರಪಡಿ ಎನ್ನುವಂತಹ ಬಯಲಾಟದ ಮೇಳ ನಮ್ಮದು ತುಳು ಭಾಷೆ ಯಕ್ಷಗಾನವೇ. ಅದನ್ನೇ ಸಮರ್ಥ ಕಲಾವಿದರಿದ್ರೆ ತುಳು ಭಾಷೆ. ಈಗ ಮೊನ್ನೆ ನಾವು ಮುಂಬೈಯಲ್ಲಿ ಒಂದು 10 ಪ್ರದರ್ಶನ ಮಾಡಿದೆವು. ಒಂದು 4-5 ಪೌರಾಣಿಕ ಇತ್ತು, 4-5 ತುಳು ಇತ್ತು. ಅದನ್ನು ನೋಡುವರಿದ್ದಾರೆ, ಇದನ್ನು ನೋಡುವರಿದ್ದಾರೆ. ನಾವು ಕೊಡುವಂತಹ ಪ್ರದರ್ಶನಗಳು ಗುಣಮಟ್ಟದಿರಬೇಕು. ಸಮರ್ಥ ಕಲಾವಿದರಿದ್ದರೆ ಯಕ್ಷಗಾನಕ್ಕೆ ಅಳಿವಿಲ್ಲ.
ಇನ್ನು ತುಳು ಭಾಷೆಯ ಕಲಾವಿದರು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಹೌದು, ಅದನ್ನು ನಾನು ಕೇಳುದು. ಕಲಾವಿದರು ಕುಂಠಿತ ಆಗಿ ಹೋದಾಗೆ ಹೊಸ ಪೀಳಿಗೆ ಸೃಷ್ಟಿ ಆಗದಿದ್ದಲ್ಲಿ ತುಳು ಯಕ್ಷಗಾನವು ಸ್ವಲ್ಪ ನಾಶದಂಚಿದಂತ ಹೋಗ್ಬಹುದು ಹೊರತು, ಇಲ್ಲದಿದ್ದರೆ ಇದು ತುಳು ಯಕ್ಷಗಾನ ಖಂಡಿತ ಸಾಯುವುದಿಲ್ಲ. ತಮ್ಮ ಈ ಎಲ್ಲ ಸಾಧನೆಗಳಿಗೆ ನಿಮ್ಮ ಕುಟುಂಬ ವರ್ಗದವರ ಸಹಕಾರ ಹೇಗೆ, ಅದರ ಬಗ್ಗೆ ಸ್ವಲ್ಪ. ಕುಟುಂಬ ಅಂದರೆ ಮಡದಿ ಮಕ್ಕಳು. ಹೌದು ಹೌದು, ಪ್ರಧಾನವಾಗಿ ಮಡದಿ. ನೋಡಿ, ನನ್ನ ಈ ಪರಿಸರ ನೀವು ನೋಡಿರ್ಬೋದು, ತೀರ ಹಳ್ಳಿ ಪ್ರದೇಶ. ಇಲ್ಲಿನ ನಾನು ಕೃಷಿಕ ಆಗಿದ್ದೇನೆ, ಸ್ವಲ್ಪ ಅಡಿಕೆ ತೋಟ ಇಲ್ಲಿದೆ, ಗದ್ದೆ ಇದೆ. ಇದನ್ನು ನಿರ್ವಹಣೆ ಮಾಡಬೇಕಿದ್ರೆ ನಾನು ಯಕ್ಷಗಾನದಲ್ಲಿ ಒಂದು ಮೇಳ ತಂಡವನ್ನು ಕಟ್ಟಿಕೊಂಡು ಇದ್ದೇನೆ. ಮನೆ ಹತ್ರ ಹೆಚ್ಚು ಗಮನ ಕೊಡಲಿಕ್ಕೆ ಆಗುದಿಲ್ಲ. ಆವಾಗ ಹೆಂಡತಿ ಅನಿವಾರ್ಯವಾಗಿ ಇದನ್ನು ನಿರ್ವಹಣೆ ಮಾಡುವಂತಹ ಹೊಣೆಗಾರಿಕೆ ಇದೆ. ಹಾಗಾಗಿ ಹೆಂಡತಿಯ ಪಾತ್ರ ಇಲ್ಲಿ ಪ್ರಧಾನ. ನನ್ನ ವೃತ್ತಿಗೂ ಬಾಧಕ ಆಗದ ಹಾಗೆ, ಮನೆಯ ವ್ಯವಸ್ಥೆಗೂ ತೊಂದರೆ ಆಗದ ಹಾಗೆ ಪೂರಕವಾಗಿ ಇರೋದರಿಂದ. ಅಲ್ಲದೆ ನಾನು ಯಕ್ಷಗಾನ ಕಲಾವಿದನೊಂದಿಗೆ ಸಾಮಾಜಿಕ ಚಟುವಟಿಕೆಯಲ್ಲಿದ್ದೇನೆ. ನಾನು ಬಂಟ್ವಾಳ ತಾಲೂಕು ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷನಾಗಿದ್ದೇನೆ. ಬೇರೆ ರಾಜಕೀಯ ಪಕ್ಷದಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ವಹಿಸಿಕೊಂಡಿದ್ದೇನೆ. ಹಾಗೆ ಸಾಮಾಜಿಕ ಕೆಲಸವು, ಯಕ್ಷಗಾನದ ಕೆಲಸವು, ನನ್ನ ಮನೆ ಕೃಷಿ ಕೆಲಸವು ಒಟ್ಟೊಟ್ಟಿಗೆ ಏನೋ ನಡೀತಾ ಇದೆ. ಸರಿ, ಇಷ್ಟೊತ್ತು ವಿಶೇಷವಾಗಿ ತುಳು ಯಕ್ಷಗಾನದ ಬಗ್ಗೆ ಹಾಗೂ ಪಾರಂಪರಿಕ ನಮ್ಮ ತೆಂಗುತಿಟ್ಟು ಯಕ್ಷಗಾನದ ಬಗ್ಗೆ ಬಹಳ ಖಚಿತವಾಗಿ, ಬಹಳ ಉತ್ತಮವಾಗಿ ನೀವು ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಸಮಾಧಾನಕರವಾದಂತಹ ಉತ್ತರಗಳನ್ನು ಕೊಟ್ಟಿದ್ದೀರಿ. ನಿಮಗೆ ಯಕ್ಷಗಾನ ಕಲಾಭಿಮಾನಿಗಳಿಗೆ ಎಲ್ಲರ ಪರವಾಗಿ ಅನಂತ ಕೃತಜ್ಞತೆಗಳು ಸರ್. ನನ್ನ ವತಿಯಿಂದಲೂ ನಿಮಗೆ ಹೃತ್ಪೂರ್ವಕವಾದಂಥ ಕೃತಜ್ಞತೆ. ಯಾಕಂದರೆ ನೀವು ಹಳ್ಳಿ ಪ್ರದೇಶದಲ್ಲಿರುವಂಥ ಒಬ್ಬ ಕಲಾವಿದನನ್ನು ಹುಡುಕಿಕೊಂಡು ಬಂದು ಒಂದಷ್ಟು ಹೊತ್ತು ನನ್ನೊಂದಿಗೆ ಬೆರೆತು ನನ್ನ ಬದುಕಿನ ಕೆಲವು ಅಂಗಗಳನ್ನು ಪರಿಚಯ ಮಾಡಿಸಿಕೊಂಡಿದ್ದೀರಿ. ಅದನ್ನು ನೋಡುವಂತಹ ಅವರಿಗೂ ನನ್ನ ವ್ಯಕ್ತಿಗತವಾದಂಥ ಕೆಲವು ಪರಿಚಯವಾಗಬಹುದು. ಯಕ್ಷಗಾನದಲ್ಲಿ ವೇಷ ನೋಡಿರಬಹುದು. ನನ್ನ ವ್ಯಕ್ತಿಗತವಾದಂಥ ಜೀವನದ ಕೆಲವು ಪರಿಚಯವನ್ನು ತಮಗೆ ಕೊಟ್ಟಿದ್ದೇನೆ, ತಿಳಿಸಿದ್ದೇನೆ. ಒಟ್ಟಿನಲ್ಲಿ ಒಂದಿಷ್ಟೊತ್ತು ನನ್ನೊಂದಿಗೆ ಬೆರೆತು ಸಹಕರಿಸಿದ್ದಕ್ಕಾಗಿ ನಿಮಗೂ ನನ್ನ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಯಕ್ಷಗಾನ ಗೆಲ್ತು.